ಕಲ್ಲಿನ ಮಾಫಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಈಗಾಗಲೇ ನೋಡಬಹುದು ಬಂಟ್ವಾಳದಲ್ಲಿರುವಂತಹ ರಕ್ಷಿತಾರಣ್ಯ ಪ್ರದೇಶದಲ್ಲಿ ಕಲ್ಲಿನ ಮಾಫಿಯಾ ನಡೀತಾ ಇರುವಂತದ್ದು ಭರಾಟೆಯಿಂದ ಸಾಗ್ತಾ ಇದ್ರು ಕೂಡ ಅದರ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಸ್ಥಳೀಯರು ಸಾಕಷ್ಟು ಬಾರಿ ತಂದಿದ್ರು ಕೂಡ ಅಕ್ರಮವಾದಂತಹ ಕಲ್ಲಿನ ಮಾಫಿಯಾವನ್ನ ತಡೆಗಟ್ಟಲಿಕ್ಕೆ ಮಾತ್ರ ಅಧಿಕಾರಿಗಳು ಮುಂದಾಗ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ಒಂದು ಕಡೆ ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪ ದಟ್ಟವಾಗಿ ಕೇಳಿಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ NFCF ನ ಸೆಕ್ರೆಟರಿ ಆದಂತಹ ಪದ್ಮನಾಭ ಮಯ್ಯ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ನಾವು ನೋಡ್ತೀವಿ, ಈಗಾಗಲೇ ನೋಡೋದಾದ್ರೆ ಸಾಕಷ್ಟು ಕಡೆ ಕೂಡ ಇವತ್ತು ಕಲ್ಲಿನ ಮಾಫಿಯಾಗಳೆಲ್ಲ ನಡೀತಾ ಇದೆ. ಅದೇ ರೀತಿ ಬಂಟ್ವಾಳದ ರಕ್ಷಿತಾರಣ್ಯದಲ್ಲಿ ಇವತ್ತು ಕಲ್ಲಿನ ಮಾಫಿಯಾ ನಡೀತಾ ಇದೆ ಅನ್ನುವಂತಹ ಆರೋಪ ಎಲ್ಲ ಕೇಳಿ ಬರ್ತಿದೆ. ಬಟ್ ಎಷ್ಟು ವರ್ಷದಿಂದ ಈ ಕಲ್ಲಿನ ಮಾಫಿಯಾ ನಡೀತಿದೆ ಅಂತ ಅಲ್ಲಿ? ಈ ಕಲ್ಲಿನ ಮಾಫಿಯಾ ಇವರು ಕೊಟ್ಟಂತ ದಾಖಲೆಗಳ ಪ್ರಕಾರ 2013 ಪರ್ಮಿಷನ್ ಪಂಚಾಯತಿನಿಂದ ಪರ್ಮಿಷನ್ ಪಡೆಯುವಂಥದ್ದು. ಆದರೆ 2008ನೇ ಇಸವಿಯಲ್ಲಿ 15/9/2008ನೇ ಇಸವಿಯಲ್ಲಿ ಆಗಿನ ಗೃಹ ಸಚಿವರಾದಂಥ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ VS ಆಚಾರ್ಯರವರು ಒಂದು ಸುತ್ತೋಲೆಯನ್ನು ಆದೇಶವನ್ನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರಿಗೆ ಆದೇಶ ಹೊರಡಿಸ್ತಾರೆ. ಏನು ಅಂತ ಹೇಳಿದ್ರೆ ಕಾರಿಂಜ ದೇವಸ್ಥಾನದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾಗಿ ಗಣಿಗಾರಿಕೆಯನ್ನು ಮಾಡಬಾರದು ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ಈ ಆದೇಶ ಇದ್ರೂ ಕೂಡ ಆವಾಗಲೇ ಆ ಕೋರೆ ನಡೀತಾ ಇತ್ತು. ಆದ್ರಿಂದ ಇವರು ಪಂಚಾಯತ್ನಿಂದ ಪರ್ಮಿಷನ್ ತಗೊಂಡದ್ದು ಮತ್ತೆ ಇಲ್ಲಿಯೇ ಒಂದು ರೀತಿಯಲ್ಲಿ ಯಾವುದೇ ಒಂದು ದಾಖಲೆ ಫೋರ್ಜರಿ ಆಗಿದೆ ಅಂತ ನಾವು ಇದರಿಂದ ಸ್ಪಷ್ಟಪಡಿಸಬಹುದು. ಇದು ಈ ಒಂದು ಪರ್ಮಿಷನ್ ಇಲ್ಲದೆ ಅವರು ಅದು ನಡೆಸಿದ್ದು. ಆಮೇಲೆ 2004 ಪಂಚಾಯತ್ ನೋಡಬಹುದು. ಬಟ್ 10 ವರ್ಷದಿಂದ ಇಲ್ಲಿ ಈ ಕ್ವಾರಿ ಹೌದು 10 ವರ್ಷದಿಂದ ನಡೀತಾ ಇದೆ. ಇದಕ್ಕೆ ನಾವು ಅನೇಕ ಬಾರಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ಈವನ್ ಜಿಲ್ಲಾಧಿಕಾರಿಯಾಗಲಿ ಅಥವಾ ಮೈನ್ಸ್ನ ಅಧಿಕಾರಿಗಳಾಗಲಿ ಅಥವಾ ಇನ್ನಿತರ ಅನೇಕ ಅಧಿಕಾರಿಗಳ ಬಗ್ಗೆ ನಾವು ಗಮನಕ್ಕೆ ತಂದಿದ್ದೇವೆ. ತಹಶೀಲ್ದಾರ್ಗೆ ಯಾವುದೇ ರೀತಿಯಾದಂಥ ಒಂದು ಆ್ಯಕ್ಷನ್ ಕೈಗೊಳ್ಳದೇ ಇರುವಾಗ ನಾವು ಈ ಒಂದು ದಾಖಲೆಗಳನ್ನು RTI ಮೂಲಕ ಎಲ್ಲ ದಾಖಲೆಗಳನ್ನು ನಾವು ಕಲೆ ಹಾಕಿ ನಂತರ ಇದನ್ನು ನಾವು ಮಾನ್ಯ ಹೈಕೋರ್ಟ್ನಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ನೀವು ಹೇಳಿದ್ರೆ 2004ರಲ್ಲೇನೋ ಸ್ಟಾರ್ಟ್ ಮಾಡಿದ ಅಥವಾ ಯಾವಾಗ ಸ್ಟಾರ್ಟ್ ಮಾಡಿರುವಂತ 2008ರಲ್ಲಿ ಪ್ರಾರಂಭಿಸಿದ ಆ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಿದಂತ ಸಂದರ್ಭದಲ್ಲಿ ಏನು ವಿರೋಧ ವ್ಯಕ್ತಪಡಿಸಿರ್ಲಿಲ್ವಾ ಅಂತ? ಈ ಯಾವುದೇ ಒಂದು ಈ ಕಲ್ಲಿನ ಕೋರೆ ಪ್ರಾರಂಭಿಸುವ ಸಂದರ್ಭದಲ್ಲಿ ಇವರು ಸ್ಥಳೀಯರನ್ನ ಒಂದು ರೀತಿಯಲ್ಲಿ ವಂಚನೆ ಮಾಡಿದ್ದಾರೆ. ಯಾವುದೇ ರೀತಿ ಅಂತ ಹೇಳಿದ್ರೆ ಅಲ್ಲಿ ಹತ್ರ ಒಂದು ನೆಲ್ಲಿಗುಡ್ಡೆಯಲ್ಲಿ ಚಂದ್ರಮೌಳಿ ಅಂತ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಅದರ ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ಅವರು ಊರಲ್ಲಿ ಹೋಗಿ ಸಹಿ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಅದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ನಂತರ ಇದನ್ನು ಸೇರಿಸಿ ಇಲ್ಲಿ ನಮಗೆ ಕೋರೆ ನಡೆಸಲಿಕ್ಕೆ ಸ್ಥಳೀಯರ ಯಾವುದೇ ಆಕ್ಷೇಪ ಇಲ್ಲ ಅಂತ ಹೇಳಿ ಇದನ್ನು ಸೇರಿಸ್ತಾರೆ. ಈ ರೀತಿಯಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಜನರನ್ನು ವಂಚಿಸಿ ಅಲ್ಲಿ ಯಾವುದು ಈ ಕೋರೆಯನ್ನು ಪ್ರಾರಂಭಿಸುವಂತದ್ದು. ನಿಜವಾಗಿ ಅಲ್ಲಿ ದೊಡ್ಡ ಮೋಸ ಆಗಿದೆ. ಅಲ್ಲಿ ಅವಕಾಶ ಇತ್ತು ಅನ್ನುವಂತಹ ಒಂದು ರೀಸನ್ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ಹೇಗೆ ಅಲ್ಲಿ? ಹೌದು, ಸ್ಥಳೀಯರ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೇಳುವ ಅವಕಾಶ ಇಲ್ಲ. ನಿಜವಾಗಿ ಯಾರು ಕೂಡ ಸ್ಥಳೀಯರು ಒಪ್ಪುವಂಥದ್ದಲ್ಲ. ಅಂದ್ರೆ ಅಲ್ಲಿ ಹತ್ರ ಅನೇಕ ಮನೆಗಳಿದೆ. ಅದರ ಹತ್ರ ಒಂದು 2.5 ಕಿಲೋಮೀಟರ್ ದೂರದಲ್ಲಿ ಕಾರಿಂಜೇಶ್ವರ ಪ್ರಸಿದ್ಧ ದೇವಾಲಯ ಇದೆ. ಅದು ಒಂದು 4 ಗ್ರಾಮಕ್ಕೆ ಸಂಬಂಧಪಟ್ಟಂತ ಮಹತ್ವಪೂರ್ಣ ದೇವಸ್ಥಾನವಾಗಿದ್ದು ಆ ದೇವಸ್ಥಾನದ ಅದು ಕೂಡ ಅಪಾಯದ ಅಂಚಿನಲ್ಲಿದೆ. ಆದ್ರಿಂದ ಯಾರು ಕೂಡ ಅದು ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವರು ಮೋಸದಲ್ಲಿ ಅವರು ಈ ಶಾಲಾ ಮುಖ್ಯೋಪಾಧ್ಯಾಯರು ಸೇರಿ ಇದು ಶಾಲೆಯ ಅಭಿವೃದ್ಧಿಗೆ ಅಂತ ಹೇಳಿ ಊರವರಿಂದ ಸಹಿ ಕಲೆಕ್ಟ್ ಮಾಡುವಂತದ್ದು. ಅದರ ಮುಖಾಂತರವಾಗಿ ಅಲ್ಲಿ ಆ ಸ್ಥಳೀಯರಿಗೆ ಅವರು ವಂಚನೆಯನ್ನ ಮಾಡಿದ್ದಾರೆ. ಓಕೆ, ಈಗ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಕಲ್ಲಿನ ಕ್ವಾರಿಯನ್ನ ಮಾಡ್ತಿದ್ದಾರೆ ಅಂತ. ಬಟ್ ಇದಕ್ಕಿಂತ ಮುಂಚೆ ಯಾಕೆ ಯಾರು ಕೂಡ ಮಾತಾಡ್ಲಿಲ್ಲ ಅಂತ? ಈಗ ಇಲ್ಲಿ ಈ ಒಂದು ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಬಂಟ್ವಾಳ ಕ್ಷೇತ್ರದ ಶಾಸಕರಾದಂಥ ಮತ್ತು ಆಗಿನ ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಅರಣ್ಯ ಸಚಿವರಾದಂಥ ಶ್ರೀ B. ರಮನಾಥ್ ರೈ ಅವರು ಅವರ ಒಂದು ಆಪ್ತರು ಇವರು ಯಾರು ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈ ಪದ್ಮಾಂಬಿಕಾ ಗ್ರಾನೈಟ್ಸ್ನ ಮಾಲಕರಾದಂಥ ಶ್ರೀ ಪದ್ಮಶೇಖರ್ ಜೈನ್ ಅವರು ಈ ಒಂದು ಅಧಿಕಾರಿಗಳನ್ನು ಅವರ ಒಂದು ಶಾಸಕರ ಹೆಸರಲ್ಲಿ ಅಥವಾ ಸಚಿವರ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಂಡು ಆ ರೀತಿಯಾಗಿ ಏನು ಅಧಿಕಾರಿಗಳನ್ನೆಲ್ಲ ಒಂದು ರೀತಿಯಲ್ಲಿ ಒತ್ತಡದಲ್ಲಿ ಇಡುವಂತೆ ಮಾಡಿಕೊಂಡು ಈ ಕಲ್ಲಿನ ಕೋರೆಗೆ ಮತ್ತು ಸ್ಥಳೀಯರೆಂದರೆ ಕೆಲವರಿಗೆ ಹಣದ ಆಮಿಷವನ್ನು ಒಡ್ಡಿ ಮತ್ತು ಕೆಲವರಿಗೆ ಇಲ್ಲಿ ಲೂಟಿ ಹೊಡೆದಂಥ ಜಲ್ಲಿನ ಕೊಂಡೋಗಿ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ಅದರ ನೆಪದಲ್ಲಿ ಜನರನ್ನು ಮೌನವಾಗಿರಿಸಿದ್ದಾರೆ. ಇದು ಒಳ್ಳೆಯ ದಾರಿಯಲ್ಲಿ ನಾವು ಮಾಡಿದಂತೂ ಖಂಡಿತ ಅಲ್ಲ. ಅದರಿಂದ ಇದರ ಬಗ್ಗೆ ಸೂಕ್ತ ತನಿಖೆಯೂ ಕೂಡ ಆಗಬೇಕು ಅಂತ ನಾನು
ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಇರ್ಬೋದು ಅದ್ಯಾವುದು ಕೂಡ ಅದ್ರ ಬಗ್ಗೆ ಗಮನ ಹರಿಸಲಿಲ್ವಾ ಅಂತ? ಈ ಅರಣ್ಯ ಇಲಾಖೆ ಬಗ್ಗೆ ನಾನು ಇದನ್ನು RTIಯಲ್ಲಿ ತೆಗೆದಾಗ ಅರಣ್ಯ ಇಲಾಖೆಯಿಂದ ಯಾವುದೇ ಅರಣ್ಯ ಇಲಾಖೆಯಿಂದ ಅವರು ಹೇಳ್ತಾರೆ 120 ಮೀಟರ್ ದೂರದಲ್ಲಿ ಇದೆ ಅಂತ ಆವಾಗ ಅವರು ಪ್ರಾರಂಭಿಕ ಸಮಯದಲ್ಲಿ ಆ ಒಂದು ಅಳತೆಯನ್ನು ಕೊಟ್ಟಿದ್ರು ಕಲ್ಲುಗುಪ್ಪೆಯಿಂದ ಅಂತೇಳಿ. ಈಗ ನೋಡುವಾಗ ಅಲ್ಲಿ ಹತ್ತಿರದಲ್ಲಿರುವಂಥದ್ದು ಕಲ್ಲುಗುಪ್ಪೆ ಅದು ಡೆಮೊಲಿಷ್ ಆಗಿದೆ, ಆ ಕಲ್ಲುಗುಪ್ಪೆ ಇಲ್ಲ. ಅದೇ ರೀತಿಯಾಗಿ ಅವರು ಈಗ ಹೇಳ್ತಾರೆ ನಾವು ಯಾವುದೇ ರೀತಿ NOC ಕೊಡಲಿಲ್ಲ ಅಂತೇಳಿ. ಇವರು ಅರಣ್ಯ ಇಲಾಖೆಯಿಂದ NOC ಕೊಡದೆ ಯಾವ ರೀತಿಯಲ್ಲಿ ಮೈನ್ಸ್ನ ಇಲಾಖೆಯ ನಿರ್ದೇಶಕರು ಇದಕ್ಕೆ ಪರ್ಮಿಷನ್ ಕೊಟ್ಟದ್ದು ಅಂತ ಹೇಳಿ ಬಹಳ ಆಶ್ಚರ್ಯ ಆಗ್ತದೆ. ಅದರಿಂದ ಇದರಲ್ಲಿ ಮೈನ್ಸ್ನ ನಿರ್ದೇಶಕರು ಮತ್ತು ಪರಿಸರಾಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಅಂದರೆ ಪರಿಸರಾಧಿಕಾರಿಗಳು ಈ ಒಂದು ಪರ್ಮಿಷನ್ನ 30/6/2012 1 ವರ್ಷಕ್ಕೆ ಕೊಟ್ಟಿರ್ತಾರೆ. ಅದು 30/6/2012ಕ್ಕೆ ಮುಗಿದಿರ್ತದೆ. ಆ ಮುಗಿದ ನಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದರ ನಂತರ 6 ವರ್ಷ ಆಯಿತು. 6 ವರ್ಷ ಆದರೂ ಯಾವುದೇ ಚಕಾರ ಎತ್ತುವುದಿಲ್ಲ. ಮೊನ್ನೆ ನಾನು ಹಿರಿಯ ಪರಿಸರಾಧಿಕಾರಿಗಳಿಗೆ ಫೋನ್ ಮಾಡುವಾಗ ಇದರ ಬಗ್ಗೆ ನಾವು ಆ್ಯಕ್ಷನ್ ತಗೊಳ್ತೇವೆ ಅಂತ ಹೇಳ್ತಾರೆ. ಆದ್ದರಿಂದ ಇಷ್ಟು ವರ್ಷ ಅವರು ಏನು ಮಾಡಿದರು, ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರು ಎನ್ನುವಂಥದ್ದು ಪ್ರಶ್ನೆ ಆಗ್ತದೆ. ಮತ್ತು ಇದರಲ್ಲಿ ಅವರು ಕೂಡ ಶಾಮೀಲಾಗಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಪರಿಸರಾಧಿಕಾರಿಗಳನ್ನು ಗಣಿ ನಿರ್ದೇಶಕರನ್ನು ಕೂಡ ಸೂಕ್ತ ತನಿಖೆಗಳು ಒಳಪಡಿಸಬೇಕು. ಮತ್ತು ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯ ತಹಶೀಲ್ದಾರ್ ಆಗಲಿ, ಅದೇ ರೀತಿಯಾಗಿ ಸಂಬಂಧಪಟ್ಟ PDO ಆಗಲಿ ಮತ್ತು ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಯಾವ ರೀತಿ ಜಿಲ್ಲಾಧಿಕಾರಿಗಳ ಬಗ್ಗೆ ಯಾವುದೇ ರೀತಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ನಾನು ಮೊದಲಾಗಿ RTIಯಲ್ಲಿ ಅವರ ಹತ್ರ ಕೇಳ್ತೇನೆ. ಡಾಕ್ಟರ್ VS ಆಚಾರ್ಯರವರ ಆದೇಶವನ್ನು ಕೊಡಿ ಅಂತ ಕೇಳಿದಾಗ ಅವರು ಒಂದು ಹೇಳ್ತಾರೆ, ಕಡತ ನಂಬರವನ್ನು ಕೊಡಿ ಅಂತ. ಕಡತ ಯಾವಾಗಲೂ ಇರುವಂಥದ್ದು ಅವರ ಆಫೀಸ್ನಲ್ಲಿ, ನಾವು ಕಡತ ನಂಬರವನ್ನು ಹೇಗೆ ಕೊಡುವಂಥದ್ದು? ಮತ್ತು ನಾವು ಸರಿಯಾಗಿ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಬರೆದರೂ ಕೂಡ RTIಯಲ್ಲಿ ಅದು ನಿಮ್ಮ ಪ್ರಶ್ನಾರ್ಥಕ ರೂಪದಲ್ಲಿ ಅದಕ್ಕೆ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ 4-5 ಸಲ ಅದನ್ನು ಹಿಂದೆ ಕಳಿಸಿದ್ದಾರೆ. ಅದರಿಂದ ಇದರಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿಯಿಂದ ಇದಕ್ಕೆ ಏನು ತಪ್ಪು ಸಂದೇಶ ಬಂದಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅವರು ಮಾಹಿತಿಯನ್ನು ನನಗೆ ಇಷ್ಟವರೆಗೂ ಕೊಡಲಿಲ್ಲ, ಆದೇಶದ ಪತ್ರವನ್ನು ಕೊಡಲಿಲ್ಲ. ನಾನು ಮತ್ತೆ ಊರವರಿಂದ ಬೇರೆ ಅವರ ಹತ್ರ ಇದ್ದ ದಾಖಲೆಗಳನ್ನು ತರಿಸಿಕೊಂಡು ನಾನು ಆ ಒಂದು ದಾಖಲೆಗಳನ್ನು ಪಡೆದಿದ್ದೇನೆ. ಓಕೆ. ಇನ್ನು ಸ್ಥಳೀಯ ಪಂಚಾಯತ್ ಇದ್ರ ಬಗ್ಗೆ ಅಥವಾ ಸ್ಥಳೀಯಗಿರುವಂತಹ ಸಾಕಷ್ಟು ಜನರಿಗೆ ಇವತ್ತು ಸಮಸ್ಯೆ ಆಗ್ತಿದೆ. ಹಾಗಾಗಿ ಸ್ಥಳೀಯ ಜನತೆ ಇವತ್ತು ಪಂಚಾಯತ್ನ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರ ಅಥವಾ ಹೇಗೆ ಅಂತ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು? ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಈ ಸ್ಥಳೀಯ ಪಂಚಾಯತ್ ಇದು ಈ ಪಂಚಾಯತ್ನಲ್ಲಿ 7/8/2008 ಗುರುವಾರ ಬೆಳಿಗ್ಗೆ 10:30ಕ್ಕೆ ಕಾವಳಮೂಡು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಆಗಿನ ಗ್ರಾಮ ಸದಸ್ಯರು ಯಾರಾಗಿದ್ರು ಅಂತ ಹೇಳಿದರೆ ಇದೇ ಕೋರೆಯ ಮಾಲೀಕರಾದಂಥ ಪದ್ಮಶೇಖರ್ ಜೈನ್ ಇವರ ಅನುಪಸ್ಥಿತಿಯಲ್ಲಿ ನಿರ್ಣಯ ನಂಬರ್ 19/2008 ಮತ್ತು 2009 ಪ್ರಕಾರ ಅವರು ನಿರ್ಣಯ ಮಾಡಿಕೊಳ್ತಾರೆ. ನಿರ್ಣಯ ಮಾಡಿಕೊಂಡು ಏನು ಹೇಳ್ತಾರೆ ಅಂತ ಹೇಳಿದರೆ ಕೊರೆಯ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೇಳ್ತಾರೆ. ನೋಟಿಸ್ ಬೋರ್ಡ್ನಲ್ಲಿ 15 ದಿವಸ ಪ್ರಕಟ ಮಾಡಿ ಅಂತ ಹೇಳ್ತಾರೆ. ಆದರೆ ಇದು ನೋಟಿಸ್ ಬೋರ್ಡಿನಲ್ಲಿ ಹಾಕಿದ್ದಾರಾ ಅಥವಾ ಇದು ಮಾಡಿದ್ದಾರಾ ಗೊತ್ತಿಲ್ಲ. ಈಗಲೂ ಕೂಡ ಪಂಚಾಯತ್ ಅವ್ರದ್ದು ಅವರ ಇದರ ಹಿಡಿತದಲ್ಲಿ ಇದೆ ಹೊರತು ಅಧ್ಯಕ್ಷರ ಅಲ್ಲದಿದ್ದರೂ ಕೂಡ ಅವರ ಹಿಡಿತದಲ್ಲಿ ಇರುವುದರಿಂದ ಇಲ್ಲಿ ಪಂಚಾಯತ್ನವರಿಗೆ ಯಾವುದೇ ರೀತಿಯ ಮಾತನಾಡುವ ಅವಕಾಶವೇ ಇಲ್ಲ. ಅದೇ ರೀತಿ ಕಾವಳಮೂಡಿನಲ್ಲಿ ಆ ಒಂದು ಅನ್ಯಾಯ ಆಗ್ತಾ ಇದ್ರು. ಜನಗಳು ಒಂದು ಮಾತು ಎತ್ತಿದ್ರೆ ಅದನ್ನು ಧಮಕಿ ಹಾಕಿ ನಿಲ್ಲಿಸುವಂಥ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೇನೆ. ಎಸ್, ಹಾಗೆಯೇ ಈ ಒಂದು ವಿಚಾರ ಇದಕ್ಕೆ ಹೈಕೋರ್ಟ್ನ ಮೆಟ್ಟಿಲೇರಿದೆಯಾ ಅಂತ? ಹೌದು, ಇದನ್ನ ನಾನು ಎಲ್ಲ ಅಧಿಕಾರಿಗಳು ತಿಳಿಸಿ ಯಾವುದೇ ಆಕ್ಷನ್ ತೆಗೆದುಕೊಳ್ಳದ ಕಾರಣ ನಂತರ ನಾನು ಎಲ್ಲ ದಾಖಲೆಗಳಿದೆ. ನಾನು ಹಾನೆಬಲ್ ಜಸ್ಟಿಸ್ ದಿನೇಶ್ ಮಹೇಶ್ವರಿ, ಚೀಫ್ ಜಸ್ಟಿಸ್ ಆ್ಯಂಡ್ ಹಾನೆಬಲ್ ಜಸ್ಟಿಸ್ ಕೃಷ್ಣ ಆಸ್ ಇದರಲ್ಲಿ ನಾನು ರಿಟ್ ನಂಬರ್ 14/813 ಅಂತೆ ನಾನು ರಿಟ್ ಪಿಟಿಷನ್ ಹಾಕಿ ಅವ್ರು ಏನು ಮಾಡ್ತಾರೆ ಅಂತಾರೆ, ಮೊದಲಾಗಿ ಮೈನ್ಸ್ ಡಿಪಾರ್ಟ್ಮೆಂಟ್ನವರನ್ನು ಅಂದರೆ ಜಡ್ಜ್ ಮುಖಾಂತರವಾಗಿ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಮೌಖಿಕವಾಗಿ ಆದೇಶ ಮಾಡ್ತಾರೆ, ನೀವು ಇದನ್ನು ಅಲ್ಲಿ ಹೋಗಿ ಸ್ಥಳವನ್ನು ಪರಿಶೀಲನೆ ಮಾಡಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಅವರು 2/7/2018 ಸ್ಥಳಕ್ಕೆ ಬಂದು ಏನು ಅದಕ್ಕಿಂತ ಮೊದಲು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿರುವಂಥ ದೊಡ್ಡ ದೊಡ್ಡ ಮಿಷನ್ಗಳನ್ನೆಲ್ಲ ಅವರು ಮೊದಲೇ ಸೂಚನೆ ಕೊಟ್ಟು ಅವರನ್ನು ಬೇರೆ ಕಡೆಗೆ ಎತ್ತಂಗಡಿ ಮಾಡ್ತಾರೆ, ತೆಗೆದಿಡ್ತಾರೆ. ಅದೇ ರೀತಿಯಾಗಿ
2008ರಂದು ಬಂದು ಒಂದು ಜಲ್ಲಿ ಕ್ರಷರ್ ಮಾಡುವಂಥ ಒಂದಕ್ಕೆ ಸೀಲ್ ಹಾಕಿರ್ತಾರೆ. ಅದೇ ರೀತಿಯಾಗಿ ನೀವು ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಅದರ ನಂತರವೂ ಕೂಡ ಅಲ್ಲಿ ಏನು ಅಂತ ಹೇಳಿದರೆ ಒಂದು ವೆಲ್ಡಿಂಗ್ ಮಾಡಿ ಅಲ್ಲಿ ಯಾವುದೋ ಒಂದು ಕೆಲಸ ನಡೀತಾ ಇದೆ. ಇದು ಹೇಗೆ ಮಾಡ್ತಾರೆ ಅಂತ ಕೇಳಿದರೆ ಅದು ನೆಕ್ಸ್ಟ್ ಅವರು ಪರ್ಮಿಷನ್ ಪಡೀಲಿಕ್ಕೆ CFO ಅಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅವರಿಗೆ ಒಂದು ಪರ್ಮಿಷನ್ ಬೇಕು, ಅದಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಯ ನಮ್ಮ ಮಂಗಳೂರಿನ ನಿರ್ದೇಶಕರು, ಗಣಿ ಇಲಾಖೆ ನಿರ್ದೇಶಕರು ಆ ಒಂದು ಮಾತನ್ನು ಹೇಳ್ತಾರೆ. ನಾನು ಫೋನ್ ಹಚ್ಚಿ ಮಾತನಾಡಿದಾಗ ಆ ಒಂದು ಉತ್ತರವನ್ನು ಅವರು ಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಏನು ಪ್ರಪ್ರಥಮವಾಗಿ ಅವರು ಪ್ರಾರಂಭಿಸಬೇಕಾದ್ರೆ ಆ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ವರ್ಗ ಸ್ಥಳ ಇರುವುದಿಲ್ಲ. ಅಲ್ಲಿ ಸ್ಥಳೀಯರಾದಂಥ ಒಬ್ಬರು ಶ್ರೀನಿವಾಸ್ ಅಳಚಿತಾಯ್ ಅಂತ ಇದ್ದಾರೆ. ಅವರ ವರ್ಗ ಜಾಗದಲ್ಲಿ ಇವರು ಜಲ್ಲಿ ಕ್ರಷರ್ ಅಂತ ಹೇಳಿ ತಗೊಳ್ಳಿಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಸರ್ವೆ ನಂಬರ್ 54/3 ಕದಿಮ್ತರಿಯ ಕುಮ್ಕಿಯಾಗಿದ್ದು ಇಲ್ಲಿ ಅವರು ಒಪ್ಪಿಗೆ ನೀಡಿ ಈ ಒಂದು ಮಹಾಜರಿಗೆ ಸಹಿ ಹಾಕಿರ್ತಾರೆ. ಆದರೆ ಅವರಿಗೆ ಇನ್ನೂ 4-5 ಜನ ಮಕ್ಕಳಿದ್ದಾರೆ, ಅವ್ರದ್ದು ಯಾರ್ದು ಸಹಿ ಇಲ್ಲ. ಇದು ಅವರನ್ನು ಏನು ಓಲಾಯಿಸಿಯೋ ಅಥವಾ ಫಸಲಾಯಿಸಿಯೋ ಅವರು ಸಹಿ ತಗೊಂಡಿರ್ತಾರೆ ಅಂತ ಹೇಳಿ ಇಲ್ಲಿ ಸ್ಪಷ್ಟ ಆಗ್ತದೆ. ಇದೀಗ ಹಾಗೇನೆ ಎಷ್ಟು ಪ್ರದೇಶದಲ್ಲಿ ಮಾಫಿಯಾ ಇದೀಗ ನಡೀತಾ ಇದೆ? ಇದು ಅವರು ಪ್ರಪ್ರಥಮವಾಗಿ ಅವರು ಕೇಳಿದ ಪ್ರಕಾರ 50 ಎಕರೆ, 164/2ರಲ್ಲಿ 50 ಎಕರೆ, 172/2P1ರಲ್ಲಿ 50 ಎಕರೆ ಅಂತ ಒಟ್ಟು 1 ಎಕರೆಯಲ್ಲಿ ಅಂತ ಅವರ ದಾಖಲೆ ಪ್ರಕಾರ. ಆದರೆ ಅಲ್ಲಿ ಹೋಗಿ ಅದನ್ನು ನಾವು ಅಲ್ಲಿ ಸ್ಥಳದ ಚಿತ್ರಣವನ್ನು ನೋಡಿದಾಗ ಸಾಧಾರಣ ಅದು 2 ಎಕರೆ ಮೇಲೆ ವ್ಯಾಪಿಸಿರ್ಬೋದು ಅಂತ ಕಾಣ್ತದೆ. ಅದಕ್ಕೋಸ್ಕರವಾಗಿ ಅದನ್ನು ಪೂರ್ತಿಯಾಗಿ ತನಿಖೆ ಆಗಬೇಕು. ನಾವು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಇದು ಕಂದಾಯ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆಯಿಂದ ಜಂಟಿ ತನಿಖೆ ಆಗಬೇಕು, ಜಂಟಿ ಸರ್ವೆ ಆಗಬೇಕು, ಆ ಸ್ಥಳ ಸರ್ವೆ ಆಗಬೇಕು. ಮತ್ತೆ ಅದೇ ರೀತಿಯಾಗಿ ಅಂದ್ರೆ ಇದೀಗ ಇಷ್ಟು ಪ್ರದೇಶಗಳಿಗೆ ಮಾಡ್ಬೇಕಂತ ಅವರಿಗೆ ಅವಕಾಶ ಕೊಟ್ಟಿದ್ರು, ಆದ್ರೆ ಅದಕ್ಕಿಂತ ಜಾಸ್ತಿ ಪ್ರದೇಶದಲ್ಲಿ ಮಾಡ್ತಿದ್ದಾರೆ ಅಂತ. ಖಂಡಿತ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಬೇರೆ ಬೇರೆ ಚಾನೆಲ್ನವರು ಹೋಗಿದ್ರು. ಆ ಚಾನೆಲ್ನವರು ಹೋಗುವಾಗ ಕೂಡ ಅವರಿಗೆ ಹೋಗಿ ಅವರು ಏನು ಇಲ್ಲಿಗೆ ಹೇಗೆ ಬಂದ್ರಿ ಅಂತೇಳಿ ಅವರಿಗೆ ಧಮಕಿಯನ್ನು ಹಾಕ್ತಾರೆ. ಒಂದು ಮಾಧ್ಯಮದವರು ಅಲ್ಲಿ ಒಂದು ಏನು ವಾಸ್ತುಸ್ಥಿತಿ ಇದೆ ಅಂತ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೋದರೂ ಕೂಡ ಅವರಿಗೆ ಧಮಕಿಯನ್ನು ಹಾಕಿ ಇದು ನಂದು ಎಲ್ಲ ದಾಖಲೆಗಳು ಕರೆಕ್ಟ್ ಉಂಟು. ಈಗ ದಾಖಲೆಗಳು ಸರಿ ಇದ್ದು ಅಂತಾದರೆ ಅವರು ಮೊನ್ನೆ 2-7 ತಾರೀಕು ಇದು ಗಣಿ ಇಲಾಖೆ ನಿರ್ದೇಶಕರು ಬರುವಾಗ ಯಾಕೆ ಸ್ಟಾಪ್ ಮಾಡಬೇಕು? ಅದೇ ರೀತಿಯಾಗಿ ಅಲ್ಲಿನ ನಮ್ಮ ಬಂಟ್ವಾಳ ವಲಯ ಅರಣ್ಯಾಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಇದಕ್ಕೆ ಮೊದಲು ಲೋಕಾಯುಕ್ತಕ್ಕೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೆ. 4/12/2017ರಂದು ಲೋಕಾಯುಕ್ತ ಅದಾಲತ್ ಇಲ್ಲಿ ಮಂಗಳೂರಿನಲ್ಲಿ ನಡೆದಿತ್ತು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿಯ ಬಂಟ್ವಾಳದ ರೇಂಜರ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರ ಪರವಾಗಿ ಅವರು ಬಂದಿರ್ತಾರೆ. ಬಂದವರು ಏನು ಹೇಳ್ತಾರೆ, ಇವರಿಗೆ ಅನುಮತಿ ಇದೆ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ನಮ್ಮ ಅದಾಲತ್ಗೆ ಆಗಮಿಸಿದಂಥ ಏನು ಮಾನ್ಯ ವಿಶ್ವನಾಥ್ ಶೆಟ್ಟರ್ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬೇರೆ ಯಾವುದೇ ಇಲಾಖೆಯನ್ನು ವಿಚಾರಿಸದೆ ಅಲ್ಲಿಯೂ ಸಮೀಪದಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿಯೇ ಇರ್ತಾರೆ. ನಾನು ಆ ವಿಷಯವನ್ನು ಹೇಳಿದೆ. VS ಆಚಾರ್ಯವರ ಆದೇಶ ಪತ್ರ ಇದಲ್ಲ, ಅದಕ್ಕೆ ಯಾಕೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಅದೇ ರೀತಿಯಾಗಿ ಇದೆಲ್ಲ ನಿಮಗೆ ಯಾಕೆ ಅಂತ ಹೇಳಿ ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟರ್ ನನಗೆ ಕ್ವಶನ್ ಅನ್ನು ಮಾಡ್ತಾರೆ. ಅದರಿಂದ ನಾವು ಒಂದು ನ್ಯಾಯವನ್ನು ಕೇಳಲಿಕ್ಕೆ ಹೋದರೆ ನಮಗೆ ಈ ರೀತಿಯಾಗಿ ಪ್ರಶ್ನೆ ಮಾಡೋದಾದರೆ ಹಾಗೆ ನಾವು ಧ್ವನಿ ಎತ್ತಲಿಕ್ಕೆ ಇಲ್ವಾ ಎಂದು ಕೇಳುವಂಥದ್ದು ನಮ್ಮ ಪ್ರಶ್ನೆ. ಅದೇ ರೀತಿಯಾಗಿ ಆವಾಗ ಏನು ಇವರು ಅನುಮತಿ ಇದೆ ಅಂತ ಹೇಳಿದಂಥ ರೇಂಜರ್ ಅವರು ಮೊನ್ನೆ 2/7/2018ರಂದು ಸ್ಥಳಕ್ಕೆ ಬಂದು ಮಾನ್ಯ ಪರಿಸರಾಧಿಕಾರಿಗಳು, ಗಣಿ ಇಲಾಖೆಯ ಅಧಿಕಾರಿಗಳು ಬಂದು ಒಂದು ಕೋರೆಗೆ ಸೀಲ್ ಹಾಕುವಾಗ, ಜಲ್ಲಿ ಮಿಷನ್ಗೆ ಸೀಲ್ ಹಾಕುವಾಗ ಇವರು ಯಾಕೆ ಅನುಮತಿ ಇದೆ ಅಂತ ಹೇಳಿ ಸ್ಟಾಪ್ ಮಾಡೋದನ್ನು ತಡೆಯಲಿಲ್ಲ ಅಂತ ನಾನು ಬಂಟ್ವಾಳ ವಲಯ ಅರಣ್ಯಾಧಿಕಾರಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಓಕೆ, ನೀವು ಕೇಳಿದಂಥ ಸಂದರ್ಭದಲ್ಲಿ ಅಥವಾ ಇದ್ರ ಬಗ್ಗೆ ಪರ್ಮಿಷನ್ ಇತ್ತ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತ? ಗಣಿ ಇಲಾಖೆ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು. ಇಲ್ಲಿ ಗಣಿ ಇಲಾಖೆಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾನು ಇದನ್ನು RTIಯಲ್ಲಿ ಕೇಳುವ ಗಣಿ ಇಲಾಖೆಯವರು 164/2 ಮತ್ತು 172/2P1ರಲ್ಲಿ ಯಾವುದೇ ರೀತಿಯಾದಂತಹ ನಾವು ಗಣಿ ಇಲಾಖೆಗೆ ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮತ್ತೊಮ್ಮೆ ಅವರು ಏನು ಹೇಳ್ತಾರೆ ಅಂದರೆ, ಇದಕ್ಕೆ 268/5 ಮತ್ತು 6ರಲ್ಲಿ ನಾವು ಜಲ್ಲಿ ಕ್ರಷರ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಸಣ್ಣ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ಕಲ್ಲಿನ ಮಾಫಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಮಾತಾಡ್ತಾ ಇದ್ವಿ, ಒಂದು ಕಡೆ ಅಕ್ರಮವಾಗಿ ಇಲ್ಲಿ ಕಲ್ಲಿನ ಮಾಫಿಯಾವನ್ನ ಮಾಡಲಾಗ್ತಿದೆ. ಆದರೂ ಕೂಡ ಇದ್ರ ಬಗ್ಗೆ ಗಣಿ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಆಗಿರ್ಬೋದು, ಇನ್ನು ಜಿಲ್ಲಾಡಳಿತಕ್ಕಾಗಿರ್ಬೋದು, ಯಾರಿಗೂ ಕೂಡ ಒಂದು ಕಡೆ ಮನವಿಯನ್ನ ಕೊಟ್ಟರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಕೇವಲ ಈಗಾಗಲೇ ಪರ್ಮಿಷನ್ ಇದ್ದುದಕ್ಕಿಂತ ಹೆಚ್ಚಿನ ಜಾಗದಲ್ಲಿ ಅಕ್ರಮವಾಗಿ ಕಲ್ಲಿನ ಮಾಫಿಯಾವನ್ನ ಮಾಡಲಾಗ್ತಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ನೋಡಿದ್ವಿ, ಒಂದು ಕಡೆ ಇಲ್ಲಿ ಯಾರು ಕೂಡ ಇವತ್ತು ಪರ್ಮಿಷನ್ ಇಲ್ಲ ಅಂದ್ರೂ ಕೂಡ ಆ ಪ್ರದೇಶದಲ್ಲಿ ಈಗಾಗಲೇ ಮಾಡಲಾಗ್ತಿದೆ ಅನ್ನುವಂಥದ್ದನ್ನ ಹೇಳಿದ್ರೆ, ಅಂದ್ರೆ ಗಣಿ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಆದ್ರೂ ಕೂಡ ಅವರು ಇದನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅಂತ. ಹಾಗಾದ್ರೆ ಇಲ್ಲಿರುವಂತಹ ನಾವು ಬಹಳ ಮುಖ್ಯವಾಗಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಜನರಿಗೆ ಇದರಿಂದ ಬಹಳ ಮುಖ್ಯವಾಗಿ ಸಮಸ್ಯೆ ಆಗ್ತಾ ಇರುವಂತದ್ದು. ಹಾಗಾಗಿ ಜನರು ಯಾರು ಕೂಡ ಅದ್ರ ಬಗ್ಗೆ ಇವತ್ತು ಧ್ವನಿ ಎತ್ತಲಿಲ್ವಾ ಅಥವಾ ಏನಾಯ್ತು ಅಂತ? ಯಾಕಂದ್ರೆ ಮೊದಲೇ ನೀವು ಹೇಳಿದ್ರೆ ಜನರಿಗೆ ಗೊತ್ತಿರಲಿಲ್ಲ, ಹಾಗಾಗಿ ಒಂದು ಸ್ಕೂಲ್ ನ ಅಭಿವೃದ್ಧಿಗೋಸ್ಕರ ಹಣವನ್ನ ಕಲೆಕ್ಟ್ ಮಾಡ್ತೀವಿ ಅನ್ನುವಂತ ಕಾರಣಕ್ಕೋಸ್ಕರ ಅದೊಂದು ಮಾಡಿದ್ರು ಅನ್ನುವಂಥದ್ದು. ಅದಾದ ನಂತರ ಆದ್ರೂ ಜನರಿಗೆ ಅದರ ಬಗ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ ಅಂತ? ಅದರ ನಂತರ ಜನರಿಗೆ ತುಂಬಾ ಅದರಿಂದ ಅನ್ಯಾಯ ಆಗಿದೆ. ಇದರ ಬಗ್ಗೆ ನಾನು ಇದು ಮೊನ್ನೆ ಕೊರೆ ನಿಂತ ನಂತರ ನಾನು ಅಲ್ಲಿ ಊರ ಜನರ ಅಭಿಪ್ರಾಯ ಕೇಳಿಕ್ಕೆ ಹೋದ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ, ನಮ್ಗೆ ಇದರಿಂದ ತುಂಬಾ ಸಮಸ್ಯೆ ಇದೆ. ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವರಿಗೆ ಇದೇ ಹಣ ಕೊಟ್ಟು ಕೆಲವರು ಕೊಡಲಿಲ್ಲ, ಆ ರೀತಿಯಲ್ಲಿ ಅದರ ಒಂದು ಲಾಭವನ್ನು ಪಡೆದಿದ್ದಾರೆ. ಕೆಲವರಿಗೆ ಫ್ರೀಯಾಗಿ ಜಲ್ಲಿಯನ್ನು ಹಾಕಿದ್ದಾರೆ. ಅದು ಕೊಡಲಿಲ್ಲ ಅಂತ ನಾನು ಹೇಳುವುದಿಲ್ಲ, ಕೊಟ್ಟಿರಬಹುದು. ಆದರೆ ಆ ರೀತಿಯಾಗಿ ಜನರನ್ನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಅವನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಹಿ ಸಂಗ್ರಹಕ್ಕೆ ಹೋದ ಸಂದರ್ಭದಲ್ಲಿ ಕೂಡ ನಾವು ಅಲ್ಲಿಂದ ಹೋಗಿ ಮತ್ತೊಂದು ಮನೆ ಕಡೆ ಹೋಗುವಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಆ ಪದ್ಮಾಂಬಿಕಾ ಗ್ರಾನೈಟ್ಸ್ನ ಮಾಲೀಕರಾದಂಥ ಪದ್ಮಶೇಖರ್ ಜೈನ್ ಅವರು ನಮ್ಮ ಬೈಕಿಗೆ ಎದುರು ಬಂದು ಅವರ ಕಾರನ್ನು ಅಡ್ಡೇಟು ಒಂದು ರೀತಿಯಲ್ಲಿ ಆವಾಜ್ ಹಾಕುವ ರೀತಿಯಲ್ಲಿ ಅವರು ಬಂದು ನಿಲ್ಲಿಸ್ತಾರೆ. ನಾವು ಕೇಳಿದೆವು, ನಾವು ಯಾವುದೇ ರೀತಿಯಾದಂಥ ಏನು ಇದು ನಾನೊಂದು ಪರಿಸರದ ಕಾರ್ಯದರ್ಶಿಯಾಗಿ NECF ಬಂಟ್ವಾಳ ಘಟಕದ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತೇನೆ ಹೇಳಿದ್ರು, ನನಗೆ ಇದರಿಂದ ಯಾವುದೇ ಲಾಭ ಇಲ್ಲ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಅವರು ಇದು ನಮ್ಮದೆಲ್ಲ ದಾಖಲೆ ಎಲ್ಲ ಕರೆಕ್ಟ್ ಇದೆ ಅಂತ ಅವರು ಹೇಳಿದರು. ನಿಮ್ಮದು ದಾಖಲೆ ಕರೆಕ್ಟ್ ಇದ್ದರೆ ನೀವು ಮಾಡ್ಬೋದು, ಆದರೆ ಈಗ ಅವರು ನಿಲ್ಲಿಸಿದ್ದಾರಲ್ಲ ಅಂತ ಕೇಳುವಾಗ ಅವರು ಉಡಾಫೆಯ ಉತ್ತರವನ್ನು ಕೊಡ್ತಾರೆ. ಈಗ ಮಳೆಗಾಲ, ಅದಕ್ಕೆ ಸದ್ಯಕ್ಕೆ ನಿಲ್ಲಿಸಿದ್ದೇವೆ ಅಂತ ಉಡಾಫೆಯನ್ನು ಉತ್ತರ ಕೊಡ್ತಾರೆ. ಇಷ್ಟರವರೆಗೆ ಅವರು ಮಳೆಗಾಲದಲ್ಲಿ ನಿಲ್ಲಿಸಲಿಲ್ಲ. ಮತ್ತು ಆ ಒಂದು ಏನು ಪರಿಸರ ಮಾಲಿನ್ಯ ನಿಯಂತ್ರಣದ ಒಂದು ನಿಯಮ ಏನಿದೆ ಅದರ ಪ್ರಕಾರ ಅದು 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾಡಬೇಕು ಅಂತ ನಿಯಮ ಇದೆ. ಮೊದಲೆಲ್ಲ ಅದು ಶಿಫ್ಟ್ ವೈಸ್ 24 ಅವರ್ಸ್ ನಡೀತಾ ಇತ್ತು. ಅದಕ್ಕೆ ಆವಾಗ ಯಾರು ಈ ಪರಿಸರದ ಅಧಿಕಾರಿಗಳು ಇರಲಿಲ್ವಾ ಅಂತ ನಾನು ಕೇಳುವಂಥ ಪ್ರಶ್ನೆ. ಅದೇ ರೀತಿಯಾಗಿ ಮೊನ್ನೆ ಮಹಾಜರಿಗೆ ಹಾಜರಾದಂಥ ಸಂದರ್ಭದಲ್ಲಿ ಇದೇ ಈ ಜಲ್ಲಿ ಕೃಷಿನ ಮಾಲಕರಾದಂಥ ಪದ್ಮಶೇಖರ್ ಜೈನ್ ಅವರು ಹೇಳ್ತಾರೆ, 268/5 ಮತ್ತು 6ರಲ್ಲಿ ಈ ಒಂದು ಜಲ್ಲಿ ಕ್ರಷರ್ ನಡೀತಿದ್ದು, ಇದರಲ್ಲಿ 1.90 ಎಕರೆ ಜಾಗ ಸ್ಥಾಪಿತವಾಗಿದ್ದು, ಈ ಸ್ಥಳದಲ್ಲಿ ನಡೆಯುವಂಥ ಘಟಕವು ಸ್ಥಗಿತಗೊಂಡಿರುತ್ತದೆ. ಸ್ಥಳ ತನಿಖೆಯ ವೇಳೆ ಹಾಜರಿದ್ದ ಇವರು ಘಟಕದ ಮಾಲೀಕರು ಹೇಳುವಂಥದ್ದು, ಕಾನೂನು ರೀತಿಯಲ್ಲಿ ಎಲ್ಲ ದಾಖಲೆಗಳನ್ನು ಪಡೆಯುವವರೆಗೆ ಕಾನೂನು ರೀತಿಯಲ್ಲಿ, ಹಾಗಾದರೆ ಅವರ ದಾಖಲೆಗಳು ಕಾನೂನು ರೀತಿ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಇದರಲ್ಲಿ ಸಹಿ ಹಾಕಿ ಕೊಟ್ಟಂಥದ್ದು. ಇಲ್ಲಿ ಸಹಿ ಹಾಕಿ ಪದ್ಮಶೇಖರ್ ಜೈನ್ ಅಂತ ಸಹಿ ಹಾಕಿ ಕೊಟ್ಟಿರ್ತಾರೆ. ಅದರಿಂದ ಇದು ಇಷ್ಟವರೆಗೆದ್ದು ಅನಧಿಕೃತ ಅಂತ ಹೇಳಿ ಅವರ ಒಂದು ಹೇಳಿಕೆಯಿಂದ ಇಲ್ಲಿ ಸ್ಪಷ್ಟ ಆಗ್ತದೆ. ಆದ್ದರಿಂದ ಈ ಒಂದು ಕೋರೆ ಅನಧಿಕೃತವಾಗಿ ನೀಡಿರ್ತದೆ. ಅದೇ ರೀತಿಯಾಗಿ ಇದನ್ನು ನಾವು ಕೇಳಿದ್ದಕ್ಕೆ ಅವರು ಹೇಳ್ತಾರೆ, ಇದು ನಿಮಗೆ ಊರವ್ರನ್ನ ಅಲ್ಲಿ ಯಾರು ಸಂಬಂಧಪಟ್ಟಂಥ ಹರಿಜನ ಗಿರಿಜನನ್ನು ಒಟ್ಟು ಸೇರಿಸಿ ನಮ್ಮ ಮೇಲೆ ಒಂದು ಗುಂಪು ಸೇರಿಸಿ ನಮ್ಮನ್ನು ಅಟ್ಯಾಕ್ ಮಾಡುವಂಥ ರೀತಿಯಲ್ಲಿ ಅವರು ಸೇರಿಸ್ತಾರೆ. ಇದರ ಬಗ್ಗೆ ನಾವು ಮರುದಿವಸ ಪುಂಜಾಲಕಟ್ಟೆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ದೂರನ್ನು ದಾಖಲಿಸ್ತಿದ್ದೇವೆ. ಆದರೆ ಅದು ಇಷ್ಟರವರೆಗೆ ಇನ್ನೂ ಎನ್ಕ್ವೈರಿ ಆಗಲಿಲ್ಲ, ಅದು ಪೆಂಡಿಂಗ್ ಹಂತದಲ್ಲಿದೆ. ಆ ರೀತಿಯಾಗಿ ಈ ಒಂದು ಏನು ಜಲ್ಲಿ ಕ್ರಷರ್ನ ಮಾಲೀಕರು ಆ ಒಂದು ಊರ ಜನರನ್ನು ಸೇರಿಸಿ ಧಮಕಿ ಹಾಕುವಂಥದ್ದು, ಅದೇ ರೀತಿಯಾಗಿ ಆಮಿಷವನ್ನು ಒಡ್ಡುವಂಥದ್ದು, ಇದು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ನೀವು ಈಗಾಗಲೇ ಹೇಳಿದ್ರು ಒಂದಿಷ್ಟು ಆಮಿಷಗಳನ್ನು ಅವರಿಗೆ ಒಡ್ತಾ ಇದ್ದಾರೆ ಅಂತ. ಏನೆಲ್ಲ ಆಮಿಷಗಳನ್ನು ಒಡ್ಡಿದ್ರು? ಅವರಿಗೆ ಆಮಿಷ, ನಾವು ಸ್ಥಳೀಯರು ಅಲ್ಲಿ ಅವರ ಮನೆಗೆ ಹೋದಾಗ ಸಹಿ ಸಂಗ್ರಹಕ್ಕೆ ಹೋದ ಸಂದರ್ಭದಲ್ಲಿ ಅವರೇ ಅಲ್ಲಿಯ ಸ್ಥಳೀಯರು ಹೇಳಿದಂಥದ್ದು, ಒಂದು ಕೆಲವರು ಕಷ್ಟ ಇದ್ದಂತ ಹೇಳಿ ಹಣ ಕೇಳಲಿಕ್ಕೆ ಹೋಗ್ತಾರೆ, ಹಣ ಕೊಡಿ ನಮಗೆ ಹೀಗೆ ಕಷ್ಟದಲ್ಲಿದ್ದೆ ಅಂತೇಳಿ. ಆವಾಗ ಒಂದು 2,000 ಕೊಡೋದು, 5,000 ಕೊಡೋದು, ಈ ರೀತಿಯಾಗಿ ಅವರು ಹಣ ಕೊಡ್ತಾ ಇದ್ರು, ಇಲ್ಲ ಅಂತ ಹೇಳುವುದಿಲ್ಲ. ಅದೇ ರೀತಿಯಾಗಿ ಕೆಲವರಿಗೆ ಪಾಪದವರಿಗೆ ಕಷ್ಟದಲ್ಲಿದ್ದಾಗ ಜಲ್ಲಿ ಏನಾದರೂ ನಮ್ಮ ಮನೆಗೆ ಬಿಲ್ಡಿಂಗ್ ಆಗ್ತಾ ಉಂಟು, ಜಲ್ಲಿ ಸ್ವಲ್ಪ ಕೊಡಿ ಅಂತ ಹೇಳಿದರೆ ಅವರು ಹೋಗಿ ಜಲ್ಲಿ ಕೇಳುವಂಥದ್ದು, ಅದರ ಹಣ ಕೇಳ್ತಾ ಇರಲಿಲ್ಲ ಅಂತ ಅವರು ಅಲ್ಲಿನ ಊರಿನವರು ಹೇಳ್ತಾ ಇದ್ರು. ಇದರ ಬಗ್ಗೆ ನಮಗೆ ಯಾವುದೇ ಇದಂತ ಆಕ್ಷೇಪ ಇಲ್ಲ. ಆದರೆ ಅಲ್ಲಿ ಏನು ವಾಸ್ತವಿಕವಾಗಿ ಆ ರಕ್ಷಿತಾರಣ್ಯದ ಕಲ್ಲಿನ ಕೋರೆಯನ್ನು ಲೂಟಿ ಮಾಡಿ ಈ ರೀತಿ ಕೊಡುವಂಥದ್ದು ಅದು ಸರಿಯಲ್ಲ.
ಅವರ ಮನೆಯ ಜಾಗ ಇದ್ದಾದರೆ ಅದು ಕೊಡುವಂಥದ್ದು ಸರಿ. ಇದು ಯಾವುದೋ ಒಂದು ಇದರಿಂದ ಕೊಟ್ಟು ಅನುಕಂಪವನ್ನು ತೋರಿಸುವಂಥದ್ದು ಬಹಳ ಖೇದಕರವಾದಂಥ ವಿಚಾರ ಅಂತ ನಾನು ಹೇಳ್ತೇನೆ. ಓಕೆ, ಅಲ್ಲಿರುವಂತಹ ಸ್ಥಳೀಯ ಮನೆಗಳಿಗೆಲ್ಲ ಏನು ಸಮಸ್ಯೆ ಆಗ್ತಿದೆ ಕಲ್ಲಿನ ಕೋರೆಯಿಂದ? ಅಲ್ಲಿ ಪಕ್ಕದ ಮನೆಯ ನಾನು ಮೊನ್ನೆ ಭೇಟಿ ಮಾಡಿದಾಗ ಅವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಇರುವಂಥ ಮನೆಗೆ ಮೇಲೆ ಏನು ದೊಡ್ಡ ದೊಡ್ಡ ಬೋಲ್ಡರ್ಸ್ ಇದು ಪೀಸ್ಗಳು ಬೀಳ್ತವೆ, ನಮ್ಮದು ಎಷ್ಟೋ ಹಂಚುಗಳು ಹೋಗಿವೆ, ನಂತರ ನಮ್ಮದು ನೀರಿನ ಟ್ಯಾಂಕ್ ಏನಿತ್ತು ಆ ಟ್ಯಾಂಕ್ ಹೊಡೆದು ಅದು ಫುಲ್ಲು ಬ್ಲಾಸ್ಟ್ ಇದು ಒಡೆದು ಹೋಗಿದೆ, ಇದು ಕಾಂಕ್ರೀಟ್ನ ಟ್ಯಾಂಕ್. ಆಮೇಲೆ ನಮಗೆ ಬೆಳೆಯುವಂಥ ಏನು ಮೊದಲು ಸಾಧಾರಣ 20 ಕ್ವಿಂಟಲ್ವರೆಗೆ ಬರ್ತಂಥ ಅಡಿಕೆ ಫಸಲು ಈಗ 8 ಕ್ವಿಂಟಲ್ ವರೆಗೆ ಬಂದು ನಿಲ್ಲುವಂಥ ಮನೆಯ ಅಲ್ಲಿ ಮನೆಯ ಹತ್ತಿರ ಅಲ್ಲಿ ಇರುವಂಥ ಕೋರೆ ಹತ್ತಿರ ಒಂದು ಮನೆ ಇದೆ. ಆ ಮನೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ, ಪೂರ್ತಿಯಾಗಿ ಏನು ಒಳಭಾಗದಲ್ಲಿ ಪೂರ್ತಿ ಬಿರುಕು ಬಿಟ್ಟು ಇನ್ನೇನು ಕೆಲವು ಒಂದು ಅದೇ ರೀತಿ ಕಂಟಿನ್ಯೂಸ್ ಬ್ಲಾಸ್ಟ್ ಮಾಡಿದರೆ ಆ ಒಂದು ಬ್ಲಾಸ್ಟಿಗೆ ಅದು ಬೀಳುವಂಥ ಸಂಭವ ಇದೆ. ಇದನ್ನು ನಾನು ಆ ಸ್ಥಳೀಯ ಮನೆಗೆ ಹೋಗಿ ನಾನು ಪರಿಶೀಲಿಸಿದ್ದೇನೆ ಮತ್ತು ಸ್ಥಳೀಯರು ಅದನ್ನು ಅವರ ಏನು ಸಂಕಷ್ಟಗಳನ್ನು ಅವರು ನನ್ನ ಹತ್ರ ಕೂಗಿಕೊಂಡಿದ್ದಾರೆ. ಸರಿಯಾಗಿ ಅವರು ನನಗೆ ಮನವರಿಕೆ ಆಗುವ ರೀತಿಯಲ್ಲಿ ಕಣ್ಣೀರು ಹಾಕಿ ಹೇಳಿದ್ದಾರೆ. ಓಕೆ, ಅವರು ಯಾರು ಕೂಡ ಮಾತಾಡ್ತಾ ಇಲ್ವಾ? ಅವರು ಮಾತಾಡಬೇಕಂತ ಹೇಳಿದ್ರೆ ಇವರ ಒಂದು ಏನು ಆ ಒಂದು ಧಮಕಿಯಿಂದಾಗಿ ಎಷ್ಟೋ ಸಲ ಗ್ರಾಮ ಸಭೆಯಲ್ಲಿ ಮಾತಾಡಿದಾರಂತೆ, ಸ್ಥಳೀಯರು ಮಾತಾಡಿದಾರಂತೆ. ಆದರೆ ಗ್ರಾಮ ಸಭೆ ಎನ್ನುವಂಥದ್ದು ಇವರ ಹತೋಟಿಯಲ್ಲಿ ಇರುವುದರಿಂದ ಯಾವ ಅಧಿಕಾರಿಗಳು ಅಲ್ಲಿ ಏನು ಆಗಿನ ಶಾಸಕರು ನಾನು ಏನು ಹೇಳಿದೆ ಅದೇ ರೀತಿಯಾಗಿ ಸಚಿವರು ಅವರ ಒಂದು ಒತ್ತಡಕ್ಕೆ ಮಣಿದು ಯಾವುದೇ ರೀತಿಯಲ್ಲಿ ಯಾವುದೇ ಅಧಿಕಾರಿಗಳನ್ನು ಮಾತೆತ್ತದಾಗೆ ಅವರು ಮಾಡ್ತಾ ಇದ್ರು. ಆದ್ದರಿಂದ ಅಧಿಕಾರಿಗಳು ಸಹ ಏನು ಈ ಒಂದು ಸಚಿವರ ಒತ್ತಡಕ್ಕೆ ಇರುವಂತೆ ಸ್ಥಿತಿ ಬಂದೊದಗಿದೆ ಆ ಒಂದು ಬಂಟ್ವಾಳ ಕ್ಷೇತ್ರದಲ್ಲಿ. ಓಕೆ, ಇನ್ನೊಂದು ವಿಷಯ, ಈಗಾಗಲೇ ನೀವು ಹೇಳಿದ್ರಿ ರೈತರ ಕೃಷಿ ಭೂಮಿಗೂ ಕೂಡ ಇದರಿಂದ ಸಾಕಷ್ಟು ಹಾನಿ ಆಗ್ತಿದೆ ಅಂತ. ಇನ್ನು ಕಲ್ಲಿನ ಕೋರೆಯಿಂದ ಅದಕ್ಕೆ ಏನಾಗ್ತಿದೆ ಈಗ? ಕಲ್ಲಿನ ಕೋರೆ ಅಂತ ಹೇಳಿದರೆ ಅದು ಸಂಪೂರ್ಣವಾಗಿ ಪರಿಸರ ಇಲಾಖೆಯ ನಿಯಮದ ಪ್ರಕಾರ ಕಲ್ಲಿನ ಕೋರೆ ಮಾಡಬೇಕಾದ್ರೆ ಅದನ್ನು ಪೂರ್ತಿಯಾಗಿ ಆ ಒಂದು ಹುಡಿಗಳು ಹಾರದಂತೆ ವ್ಯವಸ್ಥೆ ಮಾಡಬೇಕು. ಯಾವುದೇ ವ್ಯವಸ್ಥೆಯನ್ನು ಮಾಡಲಿಲ್ಲ. ಅಲ್ಲಿರುವಂಥ ಏನು ಅದು ಮಿಷಿನ್ ರನ್ ಆಗುವ ಸಂದರ್ಭದಲ್ಲಿ ಆ ಹುಡಿಗಳು ಹೋಗಿ ಅವ ಏನಿದೆ ಈ ಅಡಿಕೆ ಸಿಂಗಾರ ಏನು ಹೇಳ್ತೇವೆ ಅದರ ಫಸಲು ಅದರ ಮೇಲೆ ಕೂತು ಅದು ಅದರಲ್ಲಿ ಕ್ಷೀಣಿಸ್ತಾ ಬರ್ತಾ ಇದೆ. ಅದರಿಂದ ಅಲ್ಲಿ ಇರುವಂಥ ಸ್ಥಳೀಯರವರು ಹೇಳಿದ್ದಾರೆ, ನಮಗೆ ಅಡಿಕೆ ಫಸಲು ಮೊದಲು ತುಂಬ ರೀತಿಯಾಗಿ ಹೆಚ್ಚಿನ ಫಸಲು ಇತ್ತು, 20 ಕ್ವಿಂಟಲ್ ಆಗಿ ಬರ್ತಾ ಇದ್ದದ್ದು ಈಗ ಕೇವಲ 8 ಕ್ವಿಂಟಲು, ಅದು ಸರಿಯಾಗಿ ಬರ್ತಾ ಇಲ್ಲ ಎನ್ನುವಂಥ ದುಃಖವನ್ನು ನಮ್ಮಲ್ಲಿ ತೋಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನಿತರ ಕೃಷಿ ಯಾವುದು ತರಕಾರಿ ಕೃಷಿ ಇರ್ಬೋದು ಅದು ಸರಿಯಾಗಿ ಬರ್ತಾ ಇಲ್ಲ ಎನ್ನುವಂಥ ಅಳಲನ್ನು ಕೂಡ ಅವರು ತೋಡಿಕೊಂಡಿದ್ದಾರೆ. ಈ ಹುಡಿ ಎನ್ನುವಂಥದ್ದು ಅದು ವ್ಯಾಪಕವಾಗಿ ಹರಡಿಕೊಂಡಿದೆ. ಮತ್ತು ನಾವು ಬೆಳಿಗ್ಗೆ ಮನೆಯನ್ನು ಕ್ಲೀನ್ ಮಾಡಿದರೆ ಪುನಃ ಮಧ್ಯಾಹ್ನ ಕ್ಲೀನ್ ಮಾಡಿದರೆ ಪುನಃ ಸಂಜೆ ಕ್ಲೀನ್ ಮಾಡುವಂಥ ಸತತವಾಗಿ ಕ್ಲೀನ್ ಮಾಡಿದರೂ ಕೂಡ ಅಷ್ಟೇ ಹೊತ್ತು ಧೂಳು ತುಂಬಿಕೊಡ್ತದೆ. ಒಂದು ಕಡೆಯಲ್ಲಿ ಸತತವಾಗಿ ಅಲ್ಲಿರುವಂಥ ಏನು ಜಲ್ಲಿ ಸಾಗಿಸುವಂಥ ವಾಹನಗಳು ಹೋಗುವಂಥದ್ದು ಇರ್ಬೋದು, ಈ ರೀತಿಯಾಗಿ ಸತತವಾಗಿ ಏನು ಅಲ್ಲಿ ರನ್ನಿಂಗ್ ಆಗ್ತಾ ಇರುವಂಥದ್ದು ಮತ್ತು ವಾಹನಗಳು ಹೋಗುವಂಥ ಇದರಿಂದ ಧೂಳು ತುಂಬಿಕೊಳ್ತವೆ ಮತ್ತು ಇದು ಕ್ರಷರ್ನ ಹುಡಿಗಳು ತುಂಬಿಕೊಳ್ತವೆ ಅಂತ ಸ್ಥಳೀಯರು ಅಭಿಪ್ರಾಯವನ್ನು ನಮ್ಮ ಹತ್ರ ಹೇಳಿದ್ದಾರೆ. ಹಾಗಾಗಿ ಅವರು ಕೂಡ ಅದ್ರ ಬಗ್ಗೆ ಅಷ್ಟೊಂದೇನು ಮಾತಾಡ್ಲಿಲ್ವಾ ಅಂತ? ಯಾಕಂತ ಹೇಳಿದ್ರೆ ಅಷ್ಟೆಲ್ಲ ಸಮಸ್ಯೆಗಳು ಕೂಡ ಅವ್ರಿಗೆ ಆಗ್ತಾ ಇದ್ರು ಕೂಡ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಏನೋ ಭಯಕ್ಕೆ ಅವರು ಮಾಡಿದ್ದಾರೆ ಅಥವಾ ಬೇರೆ ಕಾರಣಗಳು? ಖಂಡಿತ ಇದು ಅಲ್ಲಿ ಇರುವಂತ ಏನು ಆ ಒಂದು ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೋರೆಯ ಮಾಲೀಕರಾದಂಥ ಪದ್ಮಶೇಖರ್ ಜೈನ್ ಇವರ ಒಂದು ಭಯದಿಂದಲೇ ಅವರು ಯಾವುದೇ ರೀತಿಯಾಗಿ ಅವರ ಎದುರು ಮಾತೆತ್ತಲಿಕ್ಕೆ ಹೋಗೋದಿಲ್ಲ. ಇಲ್ಲದಿದ್ರೆ ಆರಾಮವಾಗಿ ನಮ್ಮ ಹತ್ರ ಇಷ್ಟು ಆರಾಮವಾಗಿ ಅವರ ಸಮಸ್ಯೆಯನ್ನು ಹೇಳಿಕೊಳ್ಳುವವರು ಯಾಕೆ ಇಷ್ಟು ಒಂದಾದ್ರೂ ನಾವು ಕೇಳುವಾಗ ಅವ್ರ ಹತ್ರ ಹೋಗಿ ಕೇಳಿದಾಗ ನಾವು ಯಾವ ರೀತಿ ಹೋಗುವಂಥದ್ದು, ಹೋಗಿದ್ರೆ ನಮಗೆ ಏನು ಸಮಸ್ಯೆ ಸಾಲ್ವ್ ಆಗ್ತದ? ಸತತವಾಗಿ 10 ವರ್ಷ ಇದಕ್ಕೆ ಯಾರೂ ಧ್ವನಿ ಎತ್ತಲಿಲ್ಲ. ಇದು ನಿರಂತರವಾಗಿ ಯಾರಾದರೂ ಮಾತಾಡಿದರೆ ಅವರಿಗೆ ಹೋಗಿ ಏನು ಆವಾಜ್ ಹಾಕುವಂಥದ್ದು, ಇಂಥ ಗ್ರಾಮ ಸಭೆಯಲ್ಲಿ ಮಾತಾಡಿದವರಿಗೆ ಹೋಗಿ ಆವಾಜ್ ಹಾಕಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ರೀತಿಯಾಗಿ ಅಲ್ಲಿನ ಜನರು ಆ ಗ್ರಾಮದ ಜನರನ್ನು ಕೂಗನ್ನು ಎತ್ತಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇದು ಬಹಳ ಬೇಸರದ ಸಂಗತಿ ಮೇಡಮ್. ಅದೇ ರೀತಿ ಯಾಕಂದ್ರೆ ಈಗಾಗಲೇ ಬಂಟ್ವಾಳ ಅಂತ ಹೇಳಿದ್ರೆ ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಪರಿಸರವನ್ನ ಅವಲಂಬಿಸಿಕೊಂಡಿರುವಂತಹ ಒಂದು ಪ್ರದೇಶ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅಂಥ ಪರಿಸರದಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ಗಿಡ ಮರಗಳಾಗಿರ್ಬೋದು ಅವಕ್ಕೆಲ್ಲ ಯಾವ ರೀತಿ ಹಾನಿ ಆಗ್ತಿದೆ? ಅಲ್ಲಿರುವಂಥ ಆ ನಮ್ಮ ಕೊಡ್ಯಮಲೆ ಏನು ಪರಿಸರ ವ್ಯಾಪ್ತಿಯಲ್ಲಿ ಬರುವಂಥ ಈ ಕಲ್ಲಿನ ಕೊರೆ ಹತ್ತಿರ ಇರುವಂಥ ಎಲ್ಲ ಮರಗಿಡಗಳು ಸಾಧಾರಣ ಅಲ್ಲಿ ಮರಗಿಡಗಳ ಸ್ಥಿತಿ ಎನ್ನುವಂಥದ್ದು ನಾವು ಅದನ್ನು ಈಗ ನೋಡಲಿಕ್ಕೆ ಬಹಳ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಇರುವಂಥ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಣಗಿ ಹೋಗಿದೆ ಮತ್ತು ಕೆಲವೊಂದು ರೀತಿಯಲ್ಲಿ ಆ ಹಸಿರು ಎನ್ನುವಂಥ ವಾತಾವರಣ ಅಲ್ಲಿ ಇಲ್ಲದೆ ಅಲ್ಲಿ ಒಣಗಿದಂಥ ಸ್ಥಿತಿಯಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಇದರಿಂದ ಅಲ್ಲಿರುವಂಥ ಎಲ್ಲ ಮರಗಿಡಗಳ ಬೆಳವಣಿಗೆಯಲ್ಲಿ ಇದು ಅದರ ಏನು ಅಭಿವೃದ್ಧಿ ಅಂದರೆ ಬೆಳವಣಿಗೆಯಲ್ಲಿ ಅದು ಕುಂಠಿತ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಓಕೆ, ಇನ್ನೊಂದು ವಿಚಾರ, ಈಗಾಗಲೇ ನೀವು ಕೋರ್ಟ್ಗೆ ಕೂಡ ಇದ್ರ ಬಗ್ಗೆ ಹೋಗಿದ್ದೀರಾ, ಹಾಗೆ ಅದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯ್ತು. ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಯ್ತು ಅಂತ, ಈಗ ಅಲ್ಲಿ ಕೊಲ್ಲಿನ ಕೋರೆ ಯಾವ ರೀತಿ ನಡೀತಾ ಇದೆ? ಈಗ ಕೋರ್ಟಿಗೆ ಹೋದ ನಂತರ ಮೊನ್ನೆ ಸ್ಥಳಕ್ಕೆ ಅಡಿಷನಲ್ ಗೌರ್ಮೆಂಟ್ ಅಡ್ವೊಕೇಟ್ ಅವರ ಒಂದು ಆದೇಶದ ಪ್ರಕಾರ ಗಣಿ ಇಲಾಖೆಯ ನಿರ್ದೇಶಕರು ಸ್ಥಳಕ್ಕೆ ಬಂದು ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ಒಂದು ಕೋರೆಯನ್ನು ಸ್ಥಗಿತ ಮಾಡ್ತಾರೆ. ಅದರ ಜೊತೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು, ಪರಿಸರ ಅಧಿಕಾರಿಗಳು ಮತ್ತು ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದಿರ್ತಾರೆ. ಅದೇ ರೀತಿಯಾಗಿ ಬಂದಂಥ ಸಮಯದಲ್ಲಿ ಆ ಒಂದು ಕೋರೆಯನ್ನು ನಿಲ್ಲಿಸಬೇಕು ಅಂತ ಅವರು ಹೇಳಿರ್ತಾರೆ. ಅದೇ ರೀತಿಯಾಗಿ ಆ ಒಂದು ಕೋರೆಯ ಅಲ್ಲಿ ಇರುವಂಥ ಒಂದು ಮಿಷನ್ ಅದನ್ನು ಕೊಂಡೋಗಿ 268/5 ಮತ್ತು 6ರ ಒಂದು ಸ್ಥಳದಲ್ಲಿ ಕೊಂಡೋಗಿ ಇಟ್ಟಿರ್ತಾರೆ. ಅದು ನಂತರ ಅವರು ಆ ಜಾಗವನ್ನು ಪರ್ಚೇಸ್ ಮಾಡಿದಂಥದ್ದು, ಶ್ರೀಧರ ದೇವಾಡಿಗ ಎನ್ನುವರ ಜಾಗವನ್ನು ಅವರು ನಂತರ ಪರ್ಚೇಸ್ ಮಾಡಿದಂಥದ್ದು. ಇಲ್ಲಿ ಈ ಒಂದು ಕೋರೆಯನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ಪಂಚಾಯತಲ್ಲಾಗಲಿ ಅಥವಾ ಇಷ್ಟರವರೆಗೆ ಇರುವಂಥ ಎಲ್ಲ ಡಾಕ್ಯುಮೆಂಟಲ್ಲಿ ಈ ಒಂದು ಸರ್ವೆ ನಂಬರ್ ಎಲ್ಲಿಯೂ ಕೂಡ ಮೆನ್ಷನ್ ಆಗಿರುವುದಿಲ್ಲ. ಇದು ಸ್ಪಷ್ಟವಾಗಿ ಏನು ಇದರಲ್ಲಿ ಆಗಿರುವಂಥ ದೊಡ್ಡ ಲೋಪ. ಇನ್ನು 164/2 ಮತ್ತು 172/2ರಲ್ಲಿ ಪ್ರದೇಶದಲ್ಲಿ ಅಕ್ರಮ ಕ್ರಷರ್ ಘಟಕ ನಡೆಯುತ್ತಿರುವುದಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾದ ರಿಟ್ ಪಿಟಿಷನ್ 14/8/13/2018ಕ್ಕೆ ಸಂಬಂಧಿಸಿದಂತೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಆ ಅಡಿಷನಲ್ ಅಡ್ವೊಕೇಟ್ರವರ ಪ್ರಕಾರ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಈ ರೀತಿಯಾಗಿ ಏನು ಆ ಸಂದರ್ಭದಲ್ಲಿ ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾರೆ, ಸರ್ವೆ ನಂಬರ್ 268/5 ಮತ್ತು 6ರಲ್ಲಿ ಕ್ರಷರ್ ಘಟಕವಿರುವುದಾಗಿ ಖಾತ್ರಿಯಾಗಿದ್ದು ಪ್ರಸ್ತುತ ಸ್ಥಳ ತನಿಖಾ ಸಮಯದಲ್ಲಿ ಕ್ರಷರ್ ಘಟಕವು ಸ್ಥಗಿತಗೊಂಡಿರುವುದು ಕಂಡು ಬಂದಿರುತ್ತದೆ. ಇದು ಹೇಗೆ ಅಂತ ಹೇಳಿದರೆ ಅವರೇ ಸೂಚನೆ ಕೊಡ್ತಾರೆ, ಬರುವ ಮೊದಲು ನೀವು ಅಲ್ಲಿ ಸ್ಟಾಪ್ ಮಾಡಿ, ನಮಗೆ ಹೈಕೋರ್ಟ್ನಿಂದ ಆದೇಶ ಆಗಿದೆ, ನೀವು ಕಂಟಿನ್ಯೂಸ್ ಮಾಡ್ತಾ ಇದ್ರೆ ನಮಗೆ ಸಮಸ್ಯೆ ಆಗ್ತದೆ ಅಂತೇಳಿ ಇವರ ಇಬ್ಬರ ಒಳಒಪ್ಪಂದದಿಂದಾಗಿ ಅವರು ಹೇಳಿಕೆ ಕೊಡ್ತಾರೆ. ಇವರು ಬಂದು ಮರುದಿವಸ ನೋಡುವಾಗ ನಿಂತಿರ್ತದೆ. ಇವರ ಏನು ಅಲ್ಲಿರುವಂಥ JCB ದೊಡ್ಡ ದೊಡ್ಡ ವಾಹನಗಳನ್ನೆಲ್ಲ ಬೇರೆ ಕಡೆ ಅವರ ಸ್ಥಳೀಯ ಜಾಗಕ್ಕೆ ಕೊಂಡೋಗಿ ಶಿಫ್ಟ್ ಮಾಡಿರ್ತಾರೆ. ಇದು ನಡೆದಂತ ಘಟನೆಗಳು. ಓಕೆ, ನೀವೀಗಾಗಲೇ ಹೇಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಮಾತ್ರ, ಅಂದ್ರೆ ಒಂದಿಷ್ಟು ಸೀಮಿತ ಪ್ರದೇಶ ಅಲ್ಲಿಗೆ ಮಾತ್ರ ಕಲ್ಲಿನ ಕೋರೆ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ರು ಅಂತ. ಹೌದು. ಹಾಗಾದ್ರೆ ಈಗಾಗಲೇ ನೀವು ಹೇಳ್ತಾ ಇರುವ ಹಾಗೆ ಅಲ್ಲಿರುವಂತಹ JCB ಇರ್ಬೋದು, ಇಂತಹ ವಾಹನಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಅಂತ. ಹಾಗಾದ್ರೆ ಸಾಕಷ್ಟು ಈ ಕೆಲವು ಸೀಮಿತ ಪ್ರದೇಶ ಇತ್ತು, ಅದಕ್ಕೆ ಮಾಡ್ಲಿಕ್ಕಿರುವಂತಹ ಒಂದು ವಸ್ತುಗಳನ್ನ ಯಾಕೆ ಅಲ್ಲಿ ತಗೊಂಡೋಗಿಟ್ರು ಅಂತ? ಹಾಗಾದ್ರೆ ಇದು ಮುಖ್ಯವಾಗಿ ಯಾಕೆಂತ ಹೇಳಿದ್ರೆ ಅಲ್ಲಿ ಬಂದ ಮೇಲೆ ಒಂದು ವಾಹನಕ್ಕೆ ಅವರು ಸೀಲ್ ಹಾಕಿದ್ರೆ ನಂತರ ಅದನ್ನು ತೆಗೆಯುವ ಹಾಗಿಲ್ಲ. ಅದಕ್ಕೋಸ್ಕರವಾಗಿ ಅದು ನಂತರ ಅಲ್ಲಿಯೇ ಇದ್ದು ತುಕ್ಕು ಹಿಡಿಯುವಂಥ ವ್ಯವಸ್ಥೆ ಇರ್ತದೆ ಅಂತ ಮನಗಂಡು ಇವರ ಗಣಿ ಇಲಾಖೆಯ ಉಪನಿರ್ದೇಶಕರ ಸೂಚನೆಯ ಮೇರೆಗೆ ಇವರು ಮೊದಲೇ ಸೂಚನೆ ಕೊಟ್ಟು ಈ ಒಂದು ವೆಹಿಕಲ್ ಇರ್ಬೋದು ಅಥವಾ ಇಂಜಿನ್ ಇರ್ಬೋದು ಇದನ್ನು ಸ್ಥಳಾಂತರ ಮಾಡಿರ್ತಾರೆ. ಯಾಕಂದರೆ ಇಲ್ಲದಿದ್ದರೆ ಅದು ತುಕ್ಕು ಹಿಡಿದ್ರೆ ಇವರಿಗೆ ಅಪಾರ ನಷ್ಟ ಆಗ್ತದೆ ಎನ್ನುವಂಥದ್ದನ್ನು ಮನಗಂಡು ಅವರೊಳಗೆ ಹೊಂದಾಣಿಕೆ ಇದೆ ಅಂತ ನಾನು ಭಾವಿಸ್ತೇನೆ. ಸ್ಪಷ್ಟವಾಗಿ ಅದು ಭಾವಿಸದಲ್ಲ, ಊರವರೆಲ್ಲರೂ ಅದನ್ನು ಹೇಳ್ತಾರೆ. ಅವರಿಗೆ ಏಕೆ ಇಷ್ಟವರೆಗೆ ನಡೀತಾ ಇದ್ದಂಥ ಏಕೆ ನಿಲ್ಲುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥದ್ದು ಆ ಒಂದು ದೊಡ್ಡ ದೊಡ್ಡ ಮಿಷನರಿಗಳಿರ್ಬೋದು ಅಥವಾ ಕ್ರಷರ್ನಲ್ಲಿ ನಡೆಸುವಂಥ ಬುಲ್ಡೋಸರ್ ಅಥವಾ ಹಿತಾಚಿ ಇರ್ಬೋದು, ಅದು ಶಿಫ್ಟ್ ಆಗುವಂಥದ್ದು ಹೇಗೆ? ಅದು ಇವರ ಸೂಚನೆ ಪ್ರಕಾರ. ಆ ದಿವಸ ಅವರು ಬರುವ ಸಂದರ್ಭದಲ್ಲಿ ಯಾವುದೇ ಅಲ್ಲಿ ಕಲ್ಲಿನ ಕೆಲಸ ನಡೀತಾ ಇರಲಿಲ್ಲಂತೆ. ಅದರಿಂದ ಇದು ಅವರಿಗೆ ಸೂಚನೆ ಕೊಟ್ಟು ಅವರು ಮಾಡಿದಂಥ ಕೆಲಸ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಓಕೆ, ಹಾಗಾದ್ರೆ ಇದ್ರ ಬಗ್ಗೆ ಸ್ಥಳೀಯ ಜನತೆ ಯಾರು ಕೂಡ ಈಗಾಗಲೇ ನೀವು ಹೇಳಿದ್ರಿ ಅವರಿಗೆ ಧಮಕಿ ಹಾಕ್ತಾ ಇದ್ರು, ಹಾಗಾಗಿ ಅವ್ರು ಯಾರು ಕೂಡ ಮಾತನಾಡಲಿಲ್ಲ ಅಂತ. ಈಗಾಗಲೇ ನೀವು ಪರಿಸರ ಹೋರಾಟಗಾರರು ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ ಇತ್ತೀಚಿನ ದಿನದಲ್ಲಿ. ಹಾಗಾದ್ರೆ ಇಲ್ಲಿವರೆಗೆ 10 ವರ್ಷದ ತನಕ ಅವರಿಗೆ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗ್ಲಿಲ್ವಾ ಅಂತ? ಪರಿಸರ ಹೋರಾಟದ ಒಂದು ಚಳವಳಿ ಏನು ಈ ಭಾಗದಲ್ಲಿ ನಡೀತಾ ಇದೆ, ಇದರ ಬಗ್ಗೆ ಅಲ್ಲಿಯ ಸ್ಥಳೀಯರು ಒಬ್ಬರು ಸ್ಥಳೀಯ ಕಾರ್ಯಕರ್ತರು ಇದರ ಬಗ್ಗೆ ಅವರು ಹೋರಾಟವನ್ನು ಪ್ರಾರಂಭಿಸಿದರು. ಆವಾಗ ಏನಂತ ಹೇಳಿದರೆ ಈ ದಾಖಲೆಗಳನ್ನು ತೋರಿಸಿದ್ರು. ನನ್ನ ಹತ್ರ ಎಷ್ಟರವರೆಗೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಂದು ದಾಖಲೆ ಕರೆಕ್ಟ್ ಉಂಟು ಅಂತ ಹೇಳಿ ಅವರು ಅದನ್ನು ಮುಂದುವರಿಲಿಕ್ಕೆ ಹೋಗಲಿಲ್ಲ. ಓಕೆ, ಪದ್ಮನಾಭಯ್ಯ ಅವರು ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಸಣ್ಣ ಬ್ರೇಕ್ ಅನ್ನ ತಗೊಳ್ಳೋಣ. ಎಸ್ ವೀಕ್ಷಕರು, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ಕಲ್ಲಿನ ಮಾಫಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಒಂದು ಕಡೆ ಇಷ್ಟೆಲ್ಲ ಕಲ್ಲಿನ ಕ್ವಾರೆ ಇವತ್ತು ಬಂಟ್ವಾಳದಲ್ಲಿ ನಡೀತಾ ಇದ್ರು ಕೂಡ ಅದ್ರ ಬಗ್ಗೆ ಯಾರು ಕೂಡ ಇವತ್ತು ಮಾತನಾಡ್ತಾ ಇಲ್ಲ. ಜೊತೆಗೆ ಜನಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಧ್ವನಿ ಹತ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಎಲ್ಲ ಇಲಾಖೆಯವರು ಕೂಡ ಇದರಲ್ಲಿ ಶಾಮೀಲಾಗಿ ಕಲ್ಲಿನ ಮಾಫಿಯಾನ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಸ್ಥಳೀಯ ಜನತೆಗೂ ಕೂಡ ಒಂದು ಕಡೆ ಆಮಿಷವನ್ನ ಒಡ್ಡಿ ಅವರಿಗೂ ಕೂಡ ಈಗಾಗಲೇ ಸುಮ್ಮನಿರುವ ಹಾಗೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಎಲ್ಲ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ 10 ವರ್ಷಗಳಿಂದ ಇಲ್ಲಿ ಕಲ್ಲಿನ ಮಾಫಿಯಾ ನಡೀತಾ ಇದ್ರು ಕೂಡ ಇಷ್ಟರವರೆಗೂ ಕೂಡ ಯಾರೂ ಧ್ವನಿ ಎತ್ತಲಿಲ್ಲ. ಅದೇ ಸಡನ್ ಆಗಿ ಇದೀಗ ಹೈಕೋರ್ಟ್ ನ ಮೆಟ್ಟಿಲು ಕೂಡ ಈ ಒಂದು ವಿಷಯ ಏರ್ತಾ ಇರುವಂತದ್ದು. ಈಗಾಗಲೇ ನೋಡಿದಾದ್ರೆ ಒಂದ್ ಕಡೆ ಪದ್ಮನಾಭಯ್ಯ ಅವರೇ, ನಾವು ನೋಡ್ತೀವಿ 10 ವರ್ಷದಿಂದ ಕೂಡ ಇದ್ರ ಬಗ್ಗೆ ಯಾರು ಕೂಡ ಇವತ್ತು ಧ್ವನಿ ಎತ್ತಲಿಲ್ಲ. ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು, ನೀವು ಈಗಾಗಲೇ ಹೇಳ್ದ ಹಾಗೆ. ಆದ್ರೂ ಕೂಡ ಯಾರು ಮಾತಾಡ್ಲಿಲ್ಲ. ಹಾಗೆ ಈಗಾಗಲೇ ನಾನು ಹೇಳ್ದೆ ಒಂದು ಕಡೆ ಈಗ ಪರಿಸರ ಹೋರಾಟಗಾರರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ನಾವು ನೋಡಿದಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಅರಣ್ಯ ಪ್ರದೇಶದಲ್ಲಿರುವಂತಹ ಅಂದ್ರೆ ಬಂಟ್ವಾಳದಲ್ಲಿರುವಂತಹ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಇವತ್ತು ಕಾರಿಂಜ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ಇರುವಂತದ್ದು ಈ ಕಲ್ಲಿನ ಕೋರೆ. ಆದ್ರೂ ಕೂಡ ಕಾರಿಂಜ ದೇವಸ್ಥಾನಕ್ಕೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಯಾರು ಮಾತನಾಡ್ಲಿಲ್ವಾ ಅಂತ. ಇಲ್ಲಿ ಕಾರಿಂಜ ದೇವಸ್ಥಾನದ ಬಗ್ಗೆ ಹೇಳಬೇಕಾದ್ರೆ ಇದು 4 ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ. ಈ ದೇವಸ್ಥಾನದ ಒಟ್ಟಾರೆ ಮೇಲಿನ ಅಂದರೆ ಈಶ್ವರ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನ ಕೆಳಗಿನ ಸನ್ನಿಧಿಯಲ್ಲಿ ಇರುವಂಥದ್ದು. ಈ ಈಶ್ವರ ದೇವಸ್ಥಾನದ ಸ್ಥಳದಲ್ಲಿ ಹೊರ ಪೌಳಿಯಲ್ಲಿ ಒಂದು ತುಳಸಿ ಕಟ್ಟೆ ಹತ್ತಿರ ಬಿರುಕು ಬಿಟ್ಟಿದೆ. ಇದು ಖಂಡಿತವಾಗಿ ಜಲ್ಲಿ ಸ್ಫೋಟಕಗಳ ಜಲ್ಲಿ ಕ್ರಷರ್ನಲ್ಲಿ ಏನು ನಡೆಯುವಂಥ ಬಿರುಸಾದ ಹೆಚ್ಚಿನ ಪ್ರಮಾಣದ ಸ್ಫೋಟಕವನ್ನು ಬಳಸಿ ಇದು ಮಾಡಿದ್ರಿಂದ ಅದು ಬಿರುಕು ಬಿಟ್ಟಂಥದ್ದು ಅಂತ ಸ್ಪಷ್ಟವಾಗಿ ಅಲ್ಲಿನ ಊರಿನ ಜನತೆ ಹೇಳ್ತಾರೆ. ಮತ್ತು ಸ್ಥಳೀಯ ದೇವಸ್ಥಾನಕ್ಕೆ ಬರುವಂಥ ಸ್ಥಳೀಯ ಮತ್ತು ಅಲ್ಲಿ ಬೇರೆ ಹೊರಗಿನ ಭಕ್ತಾದಿಗಳು ಇದರಿಂದ ಆಶ್ಚರ್ಯಚಕಿತರಾಗಿ ಇದನ್ನು ಅವ್ರು ನೋಡ್ತಾರೆ. ಆ ಒಂದು ಸ್ಥಳದಿಂದ ನೀವು ಹತ್ತಿರ ನೋಡಿದಾಗ ಬಹಳ ಸಮೀಪ ಅಂತ ಕಾಣಿಸ್ತದೆ. ನೋಡುವಾಗ ಜಲ್ಲಿನ ಕ್ರಷರ್ ಹೆಚ್ಚು ಅಂತರ ಕಾಣೋದಿಲ್ಲ. ಆದರೆ ನಾವು ಕೆಳಗಿಂದ ನಡೆದುಕೊಂಡು ಹೋಗುವಾಗ ಸ್ವಲ್ಪ ಜಾಸ್ತಿ ಅಂತರ ಕಾಣ್ತದೆ. ಈ ಸಂದರ್ಭದಲ್ಲಿ ಅಲ್ಲಿನ ಈ ಹಿಂದಿನ ದೇವಸ್ಥಾನದ ಆಡಳಿತ ಕಮಿಟಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಜಿಲ್ಲಾಧಿಕಾರಿ ಅಥವಾ ಪರಿಸರ ಇದು ಗಣಿ ಇಲಾಖೆಯವರಿಗೆ ಅವರು ದೂರನ್ನು ಕೊಟ್ಟಿರ್ತಾರೆ. ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಅವರು ರಸ್ತೆಯಲ್ಲಿ ಹೋಗ್ತಾರೆ. ರಸ್ತೆಯಲ್ಲಿ ಹೋದಾಗ ಅದು ಆ ಒಂದು ಕೋರೆಗೆ ಅದು ಸುತ್ತಾಗಿ ಹೋಗುವಾಗ ಒಂದು 6-7 ಕಿಲೋಮೀಟರ್ ದೂರ ಆಗ್ತದೆ. ಆಗ ಅವರು ಏನು ವರದಿಯನ್ನು ಹಾಕ್ತಾರೆ ಅಂತ ಹೇಳಿದರೆ, ಇದು ದೇವಸ್ಥಾನದಿಂದ ತುಂಬ ದೂರ ಇದೆ ಕಲ್ಲಿನ ಕೋರೆ, ಇದರಿಂದ ಯಾವುದೇ ಅಪಾಯ ಇಲ್ಲ ಅಂತೇಳಿ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸರ್ಕಾರಕ್ಕೆ ನೀಡ್ತಾರೆ. ಇದು ನಡೆದಂಥ ಘಟನೆ. ನಿಜವಾಗಿಯೂ ನೀವು ಮೇಲಿನ ದೇವಸ್ಥಾನದಲ್ಲಿ ನಿಂತು ನೋಡಿದಾಗ ಏನು ಒಂದು 100-150 ಕಿಲೋಮೀಟರ್ ಅಂತರದಲ್ಲಿ ಇರುವ 100-150 ಕಿಲೋಮೀಟರ್ ಅಂತರದಲ್ಲಿರುವ ಹಾಗೆ ಕಾಣ್ತದೆ. ಹೆಚ್ಚಿನ ನಾವು ದೂರವಾಗಿ ಕನ್ನಡತೆಯಿಂದ ನೋಡಿದಾಗಲೂ ಕೂಡ 2-3 ಕಿಲೋಮೀಟರ್ ಅಂದಾಜು 2-3 ಕಿಲೋಮೀಟರ್ ಅಂತರ ಅಷ್ಟೇ ಇರೋದು. ಅವರು ಏನು ಮಾಡಿದ್ದಾರೆ, ರಸ್ತೆಯಲ್ಲಿ ಕರೆದುಕೊಂಡು ಹೋದ ಕಾರಣ ಅವರು ಆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಇದು ಸುಮಾರು 7 ಕಿಲೋಮೀಟರ್ ದೂರ ಇದೆ, ಅದರಿಂದ ಈ ದೇವಸ್ಥಾನಕ್ಕೂ ಕಲ್ಲಿನ ಕೋರೆಗೂ ಏನು ಅಪಾಯ ಇಲ್ಲ ಅಂತ ಹೇಳಿ ಸುಳ್ಳು ವರದಿಯನ್ನು ಅವರು ಸಲ್ಲಿಸ್ತಾರೆ. ಅದರಿಂದ ಅದು ಯಾವುದೇ ರೀತಿಯಾಗಿ ಆ ವರದಿಯಿಂದಾಗಿ ಅದು ಆ ಕೋರೆ ನಿಂತಿಲ್ಲ. ಈಗಾಗಲೇ ನೀವು ಒಂದು ವಿಚಾರ ಹೇಳಿದ್ರೆ 10 ವರ್ಷದಿಂದ ನಡೆದಿದ್ರು ಕೂಡ ಯಾರು ಧ್ವನಿ ಎತ್ತಲಿಲ್ಲ ಅಂತ. ಈಗ ಪರಿಸರ ಹೋರಾಟಗಾರರ ಇಷ್ಟು ಧ್ವನಿ ಎತ್ತಾ ಇರುವಂಥದ್ದು ಯಾಕೆ ಅಂತ ಇಲ್ಲಿ ಮುಖ್ಯವಾಗಿ ಇದು ನೀವು ಕೇಳಿದಂಥ ಪ್ರಶ್ನೆ ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂತ ಹೇಳಿದರೆ ಅಲ್ಲಿನ ಊರಿನ ಜನರು ಮಾತಾಡ್ತಾ ಇಲ್ಲ. ಪರಿಸರ ಹೋರಾಟಗಾರರಾಗಿ ಎಷ್ಟುವರೆಗೆ ಇಲ್ಲದ ಪರಿಸರ ಹೋರಾಟರು ಈಗ ಯಾಕೆ ಎದ್ದಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ಕಾಣುವಂಥ ವಿಷಯ ಏನಂತ ಹೇಳಿದರೆ, ಇದರ ಬಗ್ಗೆ ಮಾತಾಡಲಿಕ್ಕೆ ಎಷ್ಟೋ ಜನ ಇದ್ದಾರೆ, ಅವರ ಸಮಸ್ಯೆ ಎಷ್ಟೋ ಜನ ಇದ್ದಾರೆ. ಆದರೆ ಧ್ವನಿ ಅಡಗಿಸಿ ಒಳಗೆ ಅವರ ನೋವನ್ನು ಅವರೇ ತಿಂತಾ ಇದ್ದಾರೆ. ಇದನ್ನು ಮನಗಂಡು ನಾವು ಇದನ್ನು ನಮ್ಮ NCF ರಾಷ್ಟ್ರೀಯ ಪರಿಸರದ ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಸ್ವರ್ಣಸುಂದರ್ ಅವರಲ್ಲಿ ನಾವು ಇದನ್ನು ಪ್ರಸ್ತಾಪ ಮಾಡ್ತೇವೆ. ಆವಾಗ ನಮಗೆ ಇದನ್ನು ಈ ಒಂದು ಎಲ್ಲ ರೀತಿಯಲ್ಲಿ ನೀವು ಯಾವ ರೀತಿ ಮಾಡಬೇಕು ನಮಗೆ ಒಂದು ಸಲಹೆ ಸೂಚನೆಯನ್ನು ಕೊಟ್ಟವರು ನಮ್ಮ NECFನ ರಾಷ್ಟ್ರೀಯ ಪರಿಸರ ಒಕ್ಕೂಟದ ಮಂಗಳೂರು ಘಟಕದ ರಾಷ್ಟ್ರೀಯ ಕಾರ್ಯದರ್ಶಿಯಾದಂಥ ಶಶಿಧರ್ ಶೆಟ್ಟರ್ ಅವರೊಂದು ಮಾರ್ಗದರ್ಶನ ಕೊಡ್ತಾರೆ. ನೀವು ಈ ರೀತಿಯಾಗಿ ಹೋಗಿ, ಈ ರೀತಿಯಲ್ಲಿ ಹೋದರೆ ನಿಮಗೆ ಅದು ಖಂಡಿತವಾಗಿ ಏಕಾಏಕಿ ಹೋದಂಥ ಸಂದರ್ಭದಲ್ಲಿ ಒಬ್ಬನೇ ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಒಂದು NECF ಬಂಟ್ವಾಳ ಘಟಕ ಅಂತ ಪ್ರಾರಂಭ ಮಾಡಿ ಅಲ್ಲಿ ನರಸಿಂಹರಾವ್ ಅಂತ ಅವರು ಅಧ್ಯಕ್ಷರಾಗ್ತಾರೆ. ನಾನು ಪರಿಸರ ಬಂಟ್ವಾಳದ NECF ಘಟಕದ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತೇನೆ. ಅದೇ ರೀತಿಯಾಗಿ
ಕೆಲವು ಸದಸ್ಯರು ಅದರಲ್ಲಿ ಆಯ್ಕೆಯಾಗಿ ಆ ನಂತರ ಇದನ್ನು ಕಾರ್ಯ ಮಾಡಲಿಕ್ಕೆ ಇದು ಸಾಧ್ಯತೆ ಆಗಿತ್ತು. ಇಲ್ಲದಿದ್ದರೆ ಏಕಾಏಕಿ ಹೋದರೆ ಇದರ ಬಗ್ಗೆ ಏನು ನಮಗೆ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಜ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಹೋರಾಟಗಾರರಿದ್ದಾರೆ ಇವತ್ತು ಪರಿಸರದ ಬಗ್ಗೆ ಹೋರಾಟ ಮಾಡ್ತಾ ಇರುವುದು. ಬಟ್ ಅವರಿಗೆ ಯಾರು ಕೂಡ ಇದು ಕಾಣಲಿಲ್ವಾ ಅಂತ ಇದರ ಬಗ್ಗೆ ನಾವು ನಂತರ ಈಗ ಇದು ಮಂಗಳೂರಿನ ನಾನು ಏನು ಹೇಳಿದೆ NECF ಮಂಗಳೂರು ಘಟಕದವರಿಗೆ ನಾವು ಇದನ್ನು ತಿಳಿಸಿದ್ದೇವೆ. ಅವರು ಇದು ಯಾವುದೇ ರೀತಿಯಲ್ಲಿ ಆಗಿದ್ರೆ ನಾವು ಬರ್ತೇವೆ, ಇದಕ್ಕೆ ನಿಮಗೆ ಧ್ವನಿಗೂಡ್ತೇವೆ ಅಂತ ಅವರು ನಮಗೆ ತುಂಬ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ನೀವು ಅದನ್ನು ಮುಂದುವರಿಸಿ ನಾವು ಅದರ ನಮ್ಮ ಬೆನ್ನ ಹಿಂದೆ ಇದ್ದೇವೆ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಇದು ಪುನಃ ಪ್ರಾರಂಭವಾದಲ್ಲಿ ನಾವು ಒಂದು ರೀತಿಯಾದಂಥ ಆ ಒಂದು ಸ್ಥಳದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡುವಂಥ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪೂರ್ಣ ರೀತಿಯಾದಂಥ NECF ಇರುವುದು ಅಥವಾ ಇತರ ಪರಿಸರ ಹೋರಾಟಗಾರರು ಇರ್ಬೋದು, ಅವರನ್ನೆಲ್ಲ ಒಟ್ಟು ಸೇರಿಸಿ ಈ ಒಂದು DC ಕಚೇರಿ ಎದುರು ಮತ್ತು ವಿವಿಧ ಏನು ಗಣಿ ಇಲಾಖೆ ಇರ್ಬೋದು, ವಿವಿಧ ಪರಿಸರದ ಅಧಿಕಾರಿಗಳಿರ್ಬೋದು, ಅವರ ಒಂದು ಕಚೇರಿ ಎದುರು ನಾವು ಮುಷ್ಕರ ಹೂಡುವುದಾಗಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಮೇಡಮ್. ಓಕೆ, ಈಗಾಗಲೇ ನಾವು ನೋಡ್ಬೋದು, ನೀವು ಹೇಳಿದ್ರಿ ಯಾರು ಕೂಡ ಈ ಸಂದರ್ಭದಲ್ಲಿ ಧ್ವನಿ ಎತ್ತಿರಲಿಲ್ಲ, ಆದರೆ ಈಗ ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅನ್ನುವಂಥದ್ದು. ಆದರೆ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಈಗಾಗಲೇ ನೀವು ಇದ್ರ ಬಗ್ಗೆ ಹೇಳಿದ್ರೆ, ಇನ್ನು ಈಗಾಗಲೇ ಈ ಗಣಿ ಇಲಾಖೆ ಆಗಿರ್ಬೋದು, ಇನ್ನು ಪರಿಸರ ಇಲಾಖೆ ಇರ್ಬೋದು, ಇವರೆಲ್ಲರೂ ಕೂಡ ಮೊದಲು ಸಪೋರ್ಟ್ ಮಾಡಿದ್ರು, ಈಗ ಇದನ್ನ ಸ್ಟಾಪ್ ಮಾಡಿದ್ದಾರೆ ಅಂತ. ಇನ್ನು ಹೈಕೋರ್ಟ್ನ ಮೆಟ್ಟಿಲು ಏರಿದ ನಂತರ ಇದನ್ನ ಸ್ಟಾಪ್ ಮಾಡಿದ್ರಂತ ನೀವು ಹೇಳ್ತಾ ಇರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಈಗ ಅದು ಅಂದ್ರೆ ಪ್ರೆಸೆಂಟ್ ಈಗ ಇವತ್ತಾಗಿರ್ಬೋದು ಅಥವಾ ನಿನ್ನೆಯಿಂದ ಏನಾದರೂ ಇದು ಮತ್ತೆ ಸ್ಟಾರ್ಟ್ ಆಗಿದೆಯಾ, ಹೇಗೆ? ಇಲ್ಲ, ಈಗ ಮೊನ್ನೆ 2/7/2018 ಬಂದವರು ಏನೋ ಸೀಲಾಗಿ ಹೊಕ್ಕಿರ್ತಾರೆ. ಅದರ ನಂತರ ಅಲ್ಲಿ ಒಂದು ವೆಲ್ಡಿಂಗ್ ಆಗಿ ಅದನ್ನು ಮುಚ್ಚುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ, ಶೀಟ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಹೊರತು ಬೇರೆ ಜಲ್ಲಿನ ಕ್ರಷರ್ ಉದ್ಯಮ ಯಾವುದು ನಡೀತಾ ಇಲ್ಲ, ಅದು ಸ್ಟಾಪ್ ಆಗಿದೆ. ಇದನ್ನು ನಾವು ಅವರ ಹತ್ರ ಕೇಳಿದಾಗ, ಮಾಲೀಕರ ಹತ್ರ ಕೇಳಿದಾಗ ಅವರು ಹೇಳುವಂಥದ್ದು ನಾವು ಮಳೆಗಾಲ ಅಂತ ನಿಲ್ಲಿಸಿದ್ದೇವೆ ಅಂತ ಎಂಬ ಮಾತನ್ನು ಅವರು ಹೇಳ್ತಾರೆ. ಮತ್ತು ಅವರು ಹೇಳ್ತಾರೆ, ನೀವು ಬನ್ನಿ ಮಾತುಕತೆ ಮಾಡುವ, ಕಾರಿಂಜ ದೇವಸ್ಥಾನ ಸಮೀಪದಲ್ಲಿದೆ, ಬಂದು ಮಾತುಕತೆ ಮಾಡುವಂತ ನಮ್ಮನ್ನು ಕರೀತಾರೆ. ನಾನು ಹೇಳಿದೆ, ಇದು ನಾವು ಈಗಾಗಲೇ ಕಾನೂನು ಹೋರಾಟಕ್ಕೆ ಮುಂದುವರಿದಾಗಿದೆ, ಇನ್ನು ಮಾತನಾಡುವ ಅವಶ್ಯಕತೆ ಏನು? ಇದಕ್ಕಿಂತ ಮೊದಲು ನಮ್ಮ ಸಂಬಂಧಿಕರ ಮುಖಾಂತರ ನನಗೆ ಬಂದಿತ್ತು ಈ ಮಾತುಕತೆ ನಡೆಸುವ ಅಂತ ಹೇಳಿ. ಒಪ್ಪಲಿಲ್ಲ. ಇವರ ಯಾವುದೇ ನಮಗೆ, ನಾನು ನನ್ನ ಕೈಯಿಂದ ಸ್ವತಃ ಖರ್ಚು ಮಾಡಿ ನಾನು ಹೈಕೋರ್ಟ್ನಲ್ಲಿ PL ಹಾಕಿ ನಾನು ಹೋರಾಟ ಮಾಡಿದ್ದೇನೆ ಹೊರತು ನನಗೆ ನಾನು ಹಣವನ್ನು ಬಯಸುವವನಲ್ಲ ಅಥವಾ ಇಂಥ ಏನು ಎಂಜಲ್ಗಾಸ್ತಿಗೆ ನಾನು ಬಯಸುವವನಲ್ಲ. ಅದರಿಂದ ಇಂಥ ಒಂದು ಆಮಿಷಗಳಿಗೆ ನಾನು ಬಲಿಯಾಗುವವನಲ್ಲ. ಆದ್ದರಿಂದ ಇದು ನಿರಂತರವಾಗಿ ಶಾಶ್ವತವಾಗಿ ಕೋರೆ ನಿಲ್ಲಬೇಕು, ಅಲ್ಲಿನ ಊರಿನ ಜನರಿಗೆ ನ್ಯಾಯ ಸಿಗಬೇಕು. ಅದೇ ರೀತಿಯಾಗಿ ಇಷ್ಟರವರೆಗೆ ಆದಂಥ ಏನು ಗಣಿ ಇಲಾಖೆಯ ಒಂದು ಅವರ ಒಂದು ಒಳ ಒಪ್ಪಂದದೊಂದಿಗೆ ಏನಾಗಿದೆ, ಸರ್ಕಾರಕ್ಕೆ ನಷ್ಟ ಆಗಿದೆ, ಅದರಿಂದ ಆ ಗಣಿ ಮಾಲಕರಿಂದ ಅದನ್ನೆಲ್ಲ ವಸೂಲು ಮಾಡಿ ಸರ್ಕಾರಕ್ಕೆ ಆ ಒಂದು ಫೈನನ್ನು ಅವರು ಕೊಡಬೇಕು, ಅವರಿಂದ ಕಟ್ಟಿಸಬೇಕು ಎನ್ನುವಂಥದ್ದನ್ನು ನಾನು ಈ ಮಾಧ್ಯಮದ ಮೂಲಕ ಅವರಿಗೆ ವಿವಿಧ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಸರಿ, ಈಗಾಗಲೇ ನೀವು ಹೇಳಿದ್ರೆ ಅಲ್ಲಿ ಒಂದು ಕಡೆ ಈಗ ಸ್ಟಾಪ್ ಮಾಡಿದ್ದಾರೆ, ಮಳೆಗಾಲದ ಸಂದರ್ಭದಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮಳೆಗಾಲ ಮುಗಿದ ನಂತರ ಮತ್ತೆ ಅದನ್ನ ಸ್ಟಾರ್ಟ್ ಮಾಡ್ತಾರ ಅಂತ? ಈಗ ಅವ್ರಿಗೆ ಮುಖ್ಯವಾಗಿ ಅವರ ಈ ಹೈಕೋರ್ಟ್ನ ಒಂದು ಆಧಾರದ ಪ್ರಕಾರ ಅವರನ್ನು ಏನು ಮಾಡಿದ್ದಾರೆ ಅಂದರೆ, ಲೀಗಲ್ ಡಾಕ್ಯುಮೆಂಟ್ ಯಾವಾಗ ನೀವು ಕರೆಕ್ಟ್ ಮಾಡ್ತೀರಿ, ಅಲ್ಲಿ ಕರೆಕ್ಟ್ ಮಾಡಿದ ನಂತರ ನಿಮಗೆ ಮಾಡುವ ಅವಕಾಶ ಇದೆ ಅಂತ ಒಂದು ಇದನ್ನು ಕೊಡ್ತಾರೆ, ಆರ್ಡರಲ್ಲಿ ಕೊಡ್ತಾರೆ. ಅದರಿಂದ ಅದಕ್ಕೋಸ್ಕರ ಈಗ ಅವರೀಗ ಏನು CFO ರಿಪೋರ್ಟ್ ಏನಿದೆ, ಅದಕ್ಕೋಸ್ಕರವಾಗಿ ಅವರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಅಲ್ಲಿ ಅವರಿಗೆ ಆ ಒಂದು ಇಲಾಖೆಗೆ ಅವರು ಮುಗಿಬಿದ್ದಿದ್ದಾರೆ. ಆ ಒಂದು ರಿಪೋರ್ಟನ್ನು ಪಡೆದ ನಂತರ ಅವರು ಪುನಃ ಪ್ರಾರಂಭಿಸುವ ಸಂಭವ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ಇದೀಗ ಅವರು ಮತ್ತೆ ಅದಕ್ಕೆ ಅವಕಾಶವನ್ನ ಪಡ್ಕೊಂಡು ಈಗಾಗಲೇ ಮತ್ತೆ ಕಲ್ಲಿನ ಕ್ವಾರಿಯನ್ನು ಅವರೆಲ್ಲಾದರೂ ಆರಂಭಿಸಿದ್ರೆ ಅಥವಾ ಪರ್ಮಿಷನ್ ಅನ್ನು ಪಡ್ಕೊಂಡ್ರೆ ಮುಂದಿನ ದಿನದಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ ಅಂತ? ಇವರು ಈಗ ಏನು ಪುನಃ ಒಂದು ಆ CFO ವರದಿ ಪರ್ಮಿಷನ್ ಪಡೆದುಕೊಂಡು ರಿಪೋರ್ಟನ್ನು ಪಡೆದುಕೊಂಡು ಅವರು ಕಲ್ಲಿನ ಕ್ವಾರಿಯನ್ನು ಪ್ರಾರಂಭಿಸಿದರೆ, ನಾವಂತೂ ಇದರಲ್ಲಿ ಸುಮ್ಮನೆ ಕೂತ್ಕೊಳ್ಳುವಂತಾರಲ್ಲ. ನಾವು ಇನ್ನು ಈ ಮಂಗಳೂರಿನ ಏನು NECF ಘಟಕದವರನ್ನು ಒಟ್ಟು ಸೇರಿಸಿಕೊಂಡು ಮತ್ತು ಇತರ ಪರಿಸರ ಹೋರಾಟಗಾರರನ್ನು ಒಟ್ಟು ಸೇರಿಸಿಕೊಂಡು ಹಿರಿಯ ಅಧಿಕಾರಿಗಳಿಗೆ ಇದರ ಮನವರಿಕೆಯನ್ನು ಮಾಡಿಸಿಕೊಂಡು ನಾವು ಇದನ್ನು ಸ್ಟಾಪ್ ಮಾಡುವಂಥ, ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದಿಲ್ಲದಿದ್ದರೆ ಇದನ್ನು ಮೇಲಿನ ಬೆಂಚಲ್ಲಿರ್ಬೋದು ಅಥವಾ ಸುಪ್ರೀಂ ಕೋರ್ಟಲ್ಲಿ ನಾವು ಅಪೀಲನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಓಕೆ, ಮುಖ್ಯವಾಗಿ ಸ್ಥಳೀಯವಾಗಿ ಎಷ್ಟು ಪ್ರದೇಶದ ಜನರಿಗೆ ಈ ರೀತಿ ಸಮಸ್ಯೆ ಆಗ್ತಿದೆ ಅಲ್ಲಿ ಕಲ್ಲಿನ ಕೋರೆಯಿಂದ? ಆ ಒಂದು ಸಾಧಾರಣ 3-4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದರ ಸಮಸ್ಯೆ ಇದೆ.
ಮುಖ್ಯವಾಗಿ ಕಾವಳ ಮೂಡೂರು ಗ್ರಾಮದ ಜನತೆಗೆ ಅಂದರೆ ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ಕಾರಿಂಜ ಬೈಲು ಅಂತ ಹೇಳಿ, ಆ ಕಾರಿಂಜ ಬೈಲು ಜನರಿಗೆ ತುಂಬ ಇದರಿಂದ ಅನ್ಯಾಯ ಆಗ್ತಾ ಇದೆ. ಅದೇ ರೀತಿಯಾಗಿ ಕೆಲವರಿಗೆ ನಾನು ಹೇಳಿದಾಗೆ ಏನು ಅವರು ಹಣ ಕೊಡುವಂಥದ್ದು ಅದರಿಂದಾಗಿ ಕೆಲವರು ಸುಮ್ಮನೆ ಕೂತಿದ್ದಾರೆ ಹೊರತು ಅವರು ನಾನು ಮೊನ್ನೆ ಆ ಒಂದು ಊರಿನ ಜನತೆ ಅಭಿಪ್ರಾಯವನ್ನು ಕೇಳುವಾಗ ಎಲ್ಲರೂ ಹೇಳಿದ್ದು ಇದೇ ಮಾತು, ನಮಗೆ ಎದುರು ಬಂದು ಮಾತಾಡಲಿಕ್ಕೆ ಆಗೋದಿಲ್ಲ, ನಾವು ಹಿಂದಿಂದ ಇರ್ತೇವೆ. ಕೆಲವರು ಸಹಿ ಕೊಡಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ ಮೇಡಮ್. ಇನ್ನು ಅದರಿಂದ ಏನು ಹೇಳುವಂಥದ್ದು, ಏನು ಹೆಚ್ಚಿನ ಒಳ್ಳೆಯ ಸ್ಥಿತಿಯಲ್ಲಿರುವವರು ಕೂಡ ಸಹಿ ಕೊಡಲಿಕ್ಕೆ ಹೆದರ್ತಾರೆ. ನಾವು ಅವರನ್ನು ಹೇಗೆ ಎದುರು ಹಾಕಿಕೊಳ್ಳುವುದು ಎನ್ನುವ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅದರಿಂದ ಯಾರು ಕೂಡ ಎದುರು ಬೀಳಲಿಕ್ಕೆ ಅವರು ತಯಾರಿಲ್ಲ. ಅವರು ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅದೇ ರೀತಿಯಾಗಿ ನಾವು ಮೊನ್ನೆ 2 ತಾರೀಕಿನಂದು ಇದನ್ನು ಮೊನ್ನೆ ಮಾಧ್ಯಮದಲ್ಲಿ ಯಾವುದು ಪಬ್ಲಿಕ್ ಟಿವಿ ಮಾಧ್ಯಮದಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿ ಇದು ಪ್ರಸಾರ ಆದ ನಂತರ ಇವರು ಮರುದಿವಸ ಇದನ್ನು ಇದು ಸಾಮಾಜಿಕ ಜಾಲತಾಣಗಳು ಒಂದು ಇದನ್ನು ಬಿಡ್ತಾರೆ, ನಾಗರಿಕರ ಇದು ತಪ್ಪು ಸಂದೇಶ, ನಾನು ಇದು ಲೋಕಾಯುಕ್ತಕ್ಕೆ ಹಾಕಿ ಯಾರು ಪದ್ಮನಾಭಮಯ್ಯರವರು ಹಾಕಿದಾಗ ಅದನ್ನು ಲೋಕಾಯುಕ್ತರೇ ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಆದ್ದರಿಂದ ಇದು ಯಾವುದು ನಾನು ಪೂರ್ಣ ರೀತಿಯಲ್ಲಿ ನಿಯಮಬದ್ಧವಾಗಿ ಮಾಡ್ತಾ ಇದ್ದೇನೆ ಅಂತ ಅವರು ಹೇಳ್ತಾರೆ. ಈಗ ಅವರು ನಿಯಮಬದ್ಧ ರೀತಿಯಲ್ಲಿ ಮಾಡ್ತಾ ಇದ್ರೆ ಈ ಮೊನ್ನೆ ಗಣಿ ಇಲಾಖೆ ನಿರ್ದೇಶಕರು ಬಂದು ನಿಲ್ಲಿಸುವಾಗ ಯಾಕೆ ಅವರು ನಿಲ್ಲಿಸಿದ್ದು, ನನ್ನ ದಾಖಲೆ ಉಂಟು, ಅವ್ರ ಹತ್ರ ಸ್ಪಷ್ಟವಾಗಿ ಹೇಳ್ಬೋದಿತ್ತಲ್ಲ. ಗಣಿ ಇಲಾಖೆ ನಿರ್ದೇಶಕರೇ ಕೊಟ್ಟ ಪರ್ಮಿಷನ್ ಇವರಿಗೆ ಕೊಟ್ಟಂಥದ್ದು, ಈ ಕೊಟ್ಟವರು ಮತ್ತು ಅವರು ತಗೊಂಡವರು ಮತ್ತು ಕೊಟ್ಟವರು ಅವರು ದಾಖಲೆಗಳನ್ನು ತೋರಿಸಿ ಅವರಿಗೆ ಗೊತ್ತಿಲ್ವಾ? ಆದ್ದರಿಂದ ಯಾರು ಅದರಲ್ಲೇ ಗೊತ್ತಾಗ್ತದೆ ನಾವು ಕಾನೂನಿಗೆ ಯಾವಾಗಲೂ ತಲೆ ಬಾಗಲೇಬೇಕೆನ್ನುವಂಥದ್ದು ಅದರಿಂದ ಗೊತ್ತಾಗ್ತದೆ. ಇಲ್ಲದಿದ್ದರೆ ಇಷ್ಟರವರೆಗೆ ಸುಮ್ಮನೆ ಇಲ್ಲದೆ ಏನೋ ಎಷ್ಟೋ ಇದು ಸಲ್ಲಿಸಿದ್ರು ಅಧಿಕಾರಿಗಳು ಸುಮ್ಮನೆ ಇರುವವರು ಈ ಗಣಿ ಇಲಾಖೆ ನಿರ್ದೇಶಕರು ಈಗ ಬೇಗ ಹೋಗಿ ಮೊದಲೇ ಸೂಚನೆ ಕೊಟ್ಟವರು ನಿಲ್ಲಿಸಿದ್ದು ಯಾಕೆ? ಅದರಿಂದ ಕಾನೂನಿನ ಮೇಲೆ ಎಷ್ಟು ದೊಡ್ಡ ಜನವೂ ಅಲ್ಲ ಯಾವುದೂ ಅಲ್ಲ, ಅದರಿಂದ ಕಾನೂನಿಗೆ ತಲೆಬಾಗಲೇಬೇಕೆನ್ನುವಂಥ ಸ್ಪಷ್ಟವಾದಂಥ ವಿಚಾರ ಅದು ನಮಗೆ ಈ ಒಂದು ಘಟನೆಯಿಂದ ಸ್ಪಷ್ಟವಾಗಿ ಕಂಡು ಬರ್ತದೆ. ಓಕೆ, ಇನ್ನೊಂದು ವಿಚಾರ, ಈಗಾಗಲೇ ನೀವು ಹೇಳಿದ್ರೆ ಅಲ್ಲಿ ಕೆಲವು ಸೀಮಿತ ಪ್ರದೇಶಗಳಿಗೆ ಕೊಟ್ಟಿದ್ದಾರೆ ಅವಕಾಶ ಅಂತ, ಹಾಗಾದ್ರೆ ಅಲ್ಲಿ ಯಾಕೆ ಇದೀಗ ಮಾಡ್ತಾ ಇಲ್ಲ ಅಂತ? ಅಲ್ಲಿ ಸೀಮಿತ ಪ್ರದೇಶ ಅಂತ ಹೇಳಿದರೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದು ಒಂದೇ ಅಲ್ಲ. ಈಗ ಅಲ್ಲಿ ಅವರು ಪರ್ಚೇಸ್ ಮಾಡಿದಂಥ ಕೆಲವರು ಆ ಜಾಗವನ್ನೇ ಬಿಟ್ಟು ಹೋದಂಥದ್ದಿದೆ. ಅಲ್ಲಿ ಇನ್ನೊಂದು ಸರ್ವೆ ನಂಬರದ ಆ ಒಂದು ಜಾಗದ ಪಕ್ಕ ಇನ್ನೊಂದು ಜಾಗವನ್ನು ಅವರು ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಆ ಜಾಗದಲ್ಲಿ ತುಂಬ ಕಲ್ಲಿದೆ. ಅದರ ಮತ್ತೊಂದು ಜಾಗದ ಮನೆಯವರು ಕೂಡ ಆ ಸ್ಥಳವನ್ನು ಬಿಟ್ಟು ಹೋಗಿದ್ದಾರೆ. ಹೀಗೆ ಈ ಒಂದು ಯೋಜನೆ ಇರಬೇಕು ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಕೂಡ ಈ ರೀತಿಯ ಸ್ಫೋಟ ಮಾಡಿಕೊಂಡು ಅವರನ್ನು ಊರು ಬಿಟ್ಟು ಓಡಿಸಿ ಆ ಒಂದು ಪ್ರದೇಶವನ್ನೇ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂಥ ಯೋಚನೆ ಇದ್ದ ಹಾಗೆ ಕಾಣ್ತದೆ ನನಗೆ. ಇದೀಗ ಒಂದು ವೇಳೆ ಅವರಿಗೆ ಸೀಮಿತ ಪ್ರದೇಶಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ರೆ ಎಲ್ಲಾದ್ರೂ ಈಗಾಗಲೇ ರಕ್ಷಿತ ಅರಣ್ಯದಲ್ಲಿ ಎಲ್ಲಾದ್ರೂ ಅವರಿಗೆ ಪ್ಲೇಸ್ ಅನ್ನ ಕಲ್ಪಿಸಿಕೊಡ್ಬೇಕಾಗುತ್ತೆ. ಆದ್ರೆ ಹಾಗೇನಾದ್ರೂ ಅವರಿಗೆ ಪರ್ಮಿಷನ್ ಕೊಟ್ರೆ ಮತ್ತೆ ಸಮಸ್ಯೆ ಆಗುದಿಲ್ವಾ ಅಂತ ಬೇರೆ ಪ್ರದೇಶಗಳಿಗೆ? ಇಲ್ಲ, ಈ ಅವರ ಅದನ್ನ ಸಂಪೂರ್ಣವಾಗಿ ಅವ್ರು ನಿಲ್ಲಿಸಬೇಕಾಗ್ತದ ಅಥವಾ ಒಂದು ಸ್ವಲ್ಪ ಸೀಮಿತ ಪ್ರದೇಶ ಕೊಟ್ರೆ ಅವ್ರು ಮಾಡಬಹುದಾ? ಹೇಗೆ ನಿಜವಾಗಿ ಏನಿದೆ ಅಂತ ಹೇಳಿದ್ರೆ ಅವರ ಪಟ್ಟ ಸ್ಥಳದಲ್ಲಿ ಮಾಡುವಂಥ ಅವಕಾಶ ಇದೆ. ಯಾವುದೇ ರೀತಿಯಾಗಿ ಸರ್ಕಾರಿ ಜಮೀನಲ್ಲಿ ಮಾಡುವಂಥದ್ದು ಇಲ್ಲ. ಅದೇ ರೀತಿಯಾಗಿ ಸರ್ಕಾರಿ ಜಮೀನಲ್ಲಿ ಮಾಡಿದರೆ ಅವರು ಅದರ ಪ್ರಕಾರ ರಾಯಲ್ಟಿ ಇದನ್ನೆಲ್ಲ ಕಟ್ಟಿದಾರಾ, ಇದರ ಬಗ್ಗೆ ಇನ್ನೂ ಅದು ತನಿಖೆ ಆಗಬೇಕು. ಇದರ ಬಗ್ಗೆ ನಮ್ಮ ಈಗಿನ DC ಅವರು ಅದಕ್ಕೆ ಧ್ವನಿ ಎತ್ತಬೇಕು. ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅದರ ಬಗ್ಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಎಲ್ಲ ಯಾಕೆ ಇಷ್ಟುವರೆಗೆ ಹೀಗೆ ಆಯಿತು ಎನ್ನುವುದನ್ನು ತನಿಖೆಗೆ ಹಾಕಿ ಅದನ್ನು ಅವರೇ ಬಂದು ಅದನ್ನು ನೋಡಬೇಕು ಹೊರತು ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಾನು ಇದನ್ನು PMO ಕಾರ್ಯಾಲಯಕ್ಕೂ ಕೂಡ ಒಂದು ದೂರನ್ನು ಕೊಟ್ಟಿದ್ದೆ. ಆವಾಗ DC ಅವರು ನೇರವಾಗಿ PMO ಕಾರ್ಯಾಲಯದಿಂದ ಆರ್ಡರ್ ಮಾಡ್ತಾರೆ. ಆಗ ಅವರು ಏನು ಮಾಡ್ತಾರೆ ಅಂದರೆ ಬಂದ ಆರ್ಡ್ರನ್ನು ಗಣಿ ಇಲಾಖೆಯವರಿಗೆ ಫಾರ್ವರ್ಡ್ ಮಾಡ್ತಾರೆ. ಇವರು ಕೈ ತೊಳೆದು ಸುಮ್ಮನೆ ಕೂತ್ಕೊಳ್ತಾರೆ. ಓಕೆ, ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಈಗಾಗಲೇ ನೀವು ಹೇಳಿದಾಗೆ ಹೈಕೋರ್ಟ್ನ ಮೆಟ್ಟಿಲು ಈಗಾಗಲೇ ಏರಿದೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಅಲ್ಲಿ ಈ ಒಂದು ಕಲ್ಲಿನ ಕೋರೆ ನಿಲ್ಬೇಕು ಅನ್ನುವಂಥದ್ದು. ಎಸ್, ಓಕೆ ಪದ್ಮನಾಭಯ್ಯ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ಇವತ್ತು ಒಂದು ಮಾಧ್ಯಮದ ಮೂಲಕ ನಾನು ಇದೇ ರೀತಿಯಾಗಿ ಇದರ ನಂತರ ನಮಗೆ ಅನೇಕ ರೀತಿಯಲ್ಲಿ ಏನು ಬೇರೆ ಬೇರೆ ಮುಖಾಂತರ ಸ್ಥಳೀಯರು ನಮ್ಮನ್ನ ಏನು ಹತ್ತ ಕೊಟ್ಟು ಸುಪಾರಿ ಕೊಟ್ಟು ಏನು ಶರತ್ ಮಡಿವಾಳ ಅವರ ಕೊಲೆ ಮಾಡಿದ ರೀತಿಯಲ್ಲಿ ಮಾಡುವಂಥದ್ದು ಅಂತೇಳಿ ಅವರ ಊರಿನ ಸ್ಥಳೀಯರೇ ಮಾತಾಡ್ತಾ ಇದ್ದಾರೆ. ಈ ರೀತಿ ಎಲ್ಲಿಯಾದರೂ ನಾವೇನು ಜೀವಕ್ಕೆ ಹೆದರಿ ಕೂತವರಲ್ಲ, ಅಲ್ಲಿ ಏನಾದರೂ ಆ ರೀತಿ ನಡೆದದ್ದು ಘಟನೆ ಆಗಿದ್ದೇ ಆದರೆ ಮುಂದೆ ನಮ್ಮ ಕುಟುಂಬರಿಗೆ ಇದನ್ನು ಎಲ್ಲಿಯಾದರೂ ಆ ರೀತಿ ಆಗಿದ್ದರೆ ಅಸಹಜ ಸಾವು ಅಂತ ಪರಿಗಣಿಸಬಾರ್ದು. ಇದು ಸಹಜ ಯಾವುದು ಈ ಒಂದು ಮಾಲೀಕರ ಇದು ಗಣಿ ಮಾಲೀಕರ ಒಂದು ಮಾಫಿಯಾದಿಂದಾಗಿ ನಡೆದ ಕೊಲೆ ಅಂತ ಪರಿಗಣಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ,
ಎಸ್ ಓಕೆ ಪದ್ಮನಾಭಯ್ಯ ಅವರ ಸಾಕಷ್ಟು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಈ ಕಲ್ಲಿನ ಮಾಫಿಯಾದಿಂದ ಇವತ್ತು ಸಾಕಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಸ್ಥಳೀಯ ಮನೆಗಳೇ ಇವತ್ತು ಅಲ್ಲಿ ಬಿರುಕು ಬಿಡ್ತಾ ಇರುವಂತದ್ದು ಬೇರೆ ಬೇರೆ ರೀತಿಯ ಕಾರಣಗಳಾಗಿರ್ಬೋದು. ಆದ್ರೆ ಸಂಪೂರ್ಣವಾಗಿ ಇವತ್ತು ಕಲ್ಲಿನ ಮಾಫಿಯಾ ಅಲ್ಲಿ ನಿಲ್ಬೇಕು ಅನ್ನುವಂಥದ್ದು ಜನರದ್ದು, ಹಾಗೆ ಎಲ್ಲರ ಒಂದು ಅಭಿಪ್ರಾಯ ಕೂಡ ಅಲ್ಲಿನ ಜನರದ್ದು. ಎಸ್ ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಇವತ್ತು ಬಂಟ್ವಾಳದಲ್ಲಿ ಕಲ್ಲಿನ ಮಾಫಿಯಾ ನಡೀತಾ ಇದೆ. ಆದರೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಅಕ್ರಮವಾದಂತಹ ಕಲ್ಲಿನ ಮಾಫಿಯಾವನ್ನ ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲೋಕಾಯುಕ್ತರು ಕೂಡ ಮನವಿಯನ್ನ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿನ ಪರಿಸರಾಧಿಕಾರಿಗಳು, ಪರಿಸರ ಹೋರಾಟಗಾರರು, ಜೊತೆಗೆ ಅಲ್ಲಿರುವಂತಹ ಸಾರ್ವಜನಿಕರು ಮನವಿಯನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಬಟ್ ಲೋಕಾಯುಕ್ತರು ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡಲಿಲ್ಲ ಅನ್ನುವಂತಹ ಆರೋಪ ಇತ್ತು. ಅದಾದ ನಂತರದಲ್ಲಿ ಹೈಕೋರ್ಟ್ನ ಮೆಟ್ಟಿಲೇರಿದ ನಂತರ ಈಗಾಗಲೇ ಅಲ್ಲಿರುವಂತಹ ಗಣಿ ಇಲಾಖೆಯವರಾಗಿರ್ಬೋದು ಎಲ್ಲರೂ ಕೂಡ ಬಂದು ಈ ಕಲ್ಲಿನ ಮಾಫಿಯಾವನ್ನ ಈಗಾಗಲೇ ನಿಲ್ಲಿಸಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿಯೂ ಕೂಡ ಈ ಕಲ್ಲಿನ ಮಾಫಿಯಾವನ್ನ ಈಗಾಗಲೇ ಆರಂಭಿಸಲೇಬಾರದು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯ ಜನರ ಅಭಿಪ್ರಾಯ. ಎಸ್ ಈಗಾಗಲೇ ಹಾಗಾಗಿ ಮುಂದಿನ ದಿನದಲ್ಲಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗ್ತದೆ ಅನ್ನುವಂಥದ್ದು ಸತ್ಯಾಸತ್ಯತೆಗಳ ಬಗ್ಗೆ ಇವತ್ತು ಜನತೆಗೆ ತಿಳಿಪಡಿಸುವಂತಹ ಪ್ರಯತ್ನ ಆಗಬೇಕು. ಜೊತೆಗೆ ಅಕ್ರಮವಾದಂತಹ ಕಲ್ಲಿನ ಮಾಫಿಯಾ ಅಲ್ಲಿ ನಡೀತಿದೆಯಾ ಅನ್ನುವಂತಹ ಒಂದು ಪ್ರಕರಣ ಕೂಡ ಈಗಾಗಲೇ ಬೆಳಕಿಗೆ ಬರಬೇಕಾಗುತ್ತೆ. ಎಸ್ ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ.